ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಣಾಮ್ ಎಲ್ಲರಿಗೂ ಪ್ರಣಾಮ್. ಪ್ರಣಾಮಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಶದಾಸ್ ಪ್ರಭುಜಿ ಅವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿಗಳೇ, ಮತ್ತೊಮ್ಮೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಈಗ ನಾವು ಗರ್ಭಸ್ತುತಿ ಅಂದ್ರೆ ಕೃಷ್ಣ ದೇವಕಿ ಮಾತೆಯ ಗರ್ಭದಲ್ಲಿದ್ದಾಗ ದೇವತೆಗಳು ಪ್ರಾರ್ಥನೆಯನ್ನ ಮಾಡ್ತಾರೆ. ಆ ಪ್ರಾರ್ಥನೆಗಳನ್ನ ಕುರಿತಾಗಿ ನಾವು ತಿಳ್ಕೊತಾ ಇದ್ದೀವಿ. ಸೊ ಇದು ಶ್ರೀಮದ್ ಭಾಗವತದ 10ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ಬರುತ್ತೆ. ಸೊ ನಾವು ಈಗ 2 ಶ್ಲೋಕಗಳನ್ನ ನಾವು ತಿಳ್ಕೊಂಡಿದೀವಿ, 26 ಮತ್ತು 27. ಸೊ ಇದು ಮೂರನ್ನು ಸಹ ನಮ್ಗೆ ಆ ಭಗವಂತ ಈ ಸೃಷ್ಟಿಕರ್ತ ಅವರೇ, ಎಲ್ಲದಕ್ಕೂ ಸಕಲ ಕಾರಣಗಳಿಗೆ ಅವರೇ ಕಾರಣ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತಾ ಇದೀವಿ. ಅವರೇ ಪರಮ ಸತ್ಯ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. 26ನೇ
ಆ ಶ್ಲೋಕದಲ್ಲಿ 9 ಬಾರಿ ಸತ್ಯ 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 ಅಂತ ಬರ್ತಾ ಇದೆ ಅಲ್ವಾ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಯತಂ ಚ ಸತ್ಯೇ ಸತ್ಯಸ್ಯ ಸತ್ಯಮೃತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನ ಅಲ್ವಾ. ಅಂತಹ ಸತ್ಯನಾದ ಪರಮ ಸತ್ಯನಾದ ದೇವೋತ್ತಮ ಪರಮ ಪುರುಷನಿಗೆ ಅವರು ಶರಣ ಆಗ್ತಾ ಇದ್ದಾರೆ ದೇವತೆಗಳು ಅಲ್ವಾ. ಸೊ ಇವಾಗ ನಮ್ಗೆ ಇದಕ್ಕಿಂತ ಮುಂಚೆ ನಾವು ಸತ್ಯವ್ರತ ಮಹಾರಾಜ ಅವರನ್ನು ಸಹ ಯಾರನ್ನ ಗುರುವಾಗಿ ಸ್ವೀಕರಿಸ್ಬೇಕಂತ ಹೇಳಿದ್ರು. ಇವಾಗ ಇಲ್ಲಿ ನಮ್ಗೆ ದೇವತೆಗಳು ಯಾರಿಗೆ ಶರಣಾಗ್ಬೇಕು ಅಂತ ಹೇಳ್ಬಿಟ್ಟು ಆ ಆ ಒಂದು ವ್ಯಕ್ತಿಯ ಗುಣಗಾನವನ್ನ ಮಾಡ್ತಾ ಇದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ದೇವೋತ್ತಮ ಪರಮ ಪುರುಷ. ಸಕಲ ಕಾರಣಗಳಿಗೆ ಅವರೇ ಕಾರಣ ಅಂತ ಹೇಳ್ಬಿಟ್ಟು ದೇವತೆಗಳಿಗೆ ಗೊತ್ತಿದೆ. ಸೊ ಅದಕ್ಕೆ ಅವರು ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅವ್ರನ್ನ 1ನೇ ಶ್ಲೋಕವನ್ನ ತಿಳ್ಕೊಂಡ್ವಿ. 2ನೇ ಶ್ಲೋಕದಲ್ಲಿನೂ ಅವ್ರೆಲ್ಲದಕ್ಕೂ ಅವರೇ ಕಾರಣ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಮತ್ತೆ ಈ ಅಂದ್ರೆ ಈ ದೇಹವನ್ನ ಒಂದು ವೃಕ್ಷಕ್ಕೆ ಹೋಲಿಸಿದ್ರೆ ಆ ವೃಕ್ಷದಲ್ಲಿ 2 ಪಕ್ಷಿಗಳಿದೆ ಅಂತ ಹೇಳ್ಬಿಟ್ಟು, ಒಂದು ಪಕ್ಷಿಯನ್ನ ಆತ್ಮ ಮತ್ತೆ ಇನ್ನೊಂದು ಪಕ್ಷಿ ಪರಮಾತ್ಮ, ಅದಕ್ಕೆ ಹೋಲಿಕೆಯನ್ನ ನಮ್ಗೆ ಇಲ್ಲಿ ಕೊಟ್ರು. ಅದನ್ನು ಸಹ ನಾವಿಲ್ಲಿ ಅರ್ಥ ಮಾಡ್ಕೊಂಡ್ವಿ. ಸೊ ಇವತ್ತಿನ ದಿವಸ 28ನೇ ಶ್ಲೋಕವನ್ನ ನೋಡೋಣಂತೆ. ಸೊ ಇದನ್ನು ಸಹ ಈ ಒಂದು ಸೃಷ್ಟಿ ಅಂದ್ರೆ ಸಕಲ ಕಾರಣಗಳಿಗೆ ಕೃಷ್ಣನೇ ಕಾರಣ ಅನ್ನೋದಕ್ಕೆ ಸಂಬಂಧಪಟ್ಟಿರುವಂತದ್ದು. ಇಲ್ಲಿ ಏನನ್ನ ಹೇಳ್ತಾರೆ, ಯಾವ ರೀತಿಯಲ್ಲಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಶ್ಲೋಕ 23. ತ್ವಮೇಕ ಏವಾಸ್ಯ ಸತಃ ಪ್ರಸೂತಿ ತ್ವಂ ಸನ್ನಿಧಾನಂ ತ್ವಮನುಗ್ರಹಶ್ಚ ತ್ವನ್ಮಾಯಯಾ ಸಂವೃತ ಚೇತಸಸ್ತ್ವಾಂ ಪಶ್ಯಂತಿ ನಾನಾ ಸವಿಪಶ್ಚಿತೋ ಯೇ. ತ್ವಮೇಕ ಏವಾಸ್ಯ ಸತಃ ಪ್ರಸೂತಿ ತ್ವಂ ಸನ್ನಿಧಾನಂ ತ್ವಮನುಗ್ರಹಶ್ಚ ತ್ವನ್ಮಾಯಯಾ ಸಂವೃತ ಚೇತಸಸ್ತ್ವಾಂ ಪಶ್ಯಂತಿ ನಾನಾನ ವಿಪಶ್ಚಿತೋ ಯೇ. ತ್ವಮೇಕ ಏವಾಸ್ಯ ಸತಃ ಪ್ರಸೂತಿ ತ್ವಂ ಸನ್ನಿಧಾನಂ ತ್ವಮನುಗ್ರಹಶ್ಚ ತ್ವನ್ಮಾಯಯಾ ಸಂವೃತ ಚೇತಸಸ್ತ್ವಾಂ ಪಶ್ಯಂತಿ ನಾನಾನ ವಿಪಶ್ಚಿತೋ ಯೇ. ಹರೇ ಕೃಷ್ಣ. ನಾನೊಂದು ಲೈನ್ ಹೇಳಿದಾದ್ಮೇಲೆ ನೀವು ರಿಪೀಟ್ ಮಾಡಿ. ತ್ವಮೇಕ ಏವಾಸ್ಯ ಸತಃ ಪ್ರಸೂತಿ ತ್ವಮೇಕ ಏವಾಸ್ಯ ಸತಃ ಪ್ರಸೂತಿ ತ್ವಂ ಸನ್ನಿಧಾನಂ ತ್ವಮನುಗ್ರಹಶ್ಚ ತ್ವಂ ಸನ್ನಿಧಾನಂ ತ್ವಮನುಗ್ರಹಶ್ಚ ತ್ವನ್ಮಾಯಯಾ ಸಂವೃತ ಚೇತಸಸ್ತ್ವಾಂ ತ್ವನ್ಮಾಯಯಾ ಪಶ್ಯಂತಿ ನಾನಾನ ವಿಪಶ್ಚಿತೋ ಯೇ. ಪಶ್ಯಂತಿ ನಾನಾ ವಿಪಶ್ಯಂತಿತೋ ಯೇ. ತ್ವಮೇಕ ಏವಾಸ್ಯ ಸತಃ ಪ್ರಸೂತಿ ತ್ವಮೇಕ ಏವಾಸ್ಯ ಸತಃ ಪ್ರಸೂತಿ ತ್ವಂ ಸನ್ನಿಧಾನಂ ತ್ವಮನುಗ್ರಹಶ್ಚ ತ್ವಂ ಸನ್ನಿಧಾನಂ ತ್ವಮನುಗ್ರಹಶ್ಚ ತ್ವನ್ಮಾಯಯಾ ಸಂವೃತ ಚೇತಸಸ್ತ್ವಾಂ ತ್ವನ್ಮಾಯಯಾ ಸಂವೃತಚೇತಸಸ್ತ್ವಾಂ ಪಶ್ಯಂತಿ ನಾನಾನ ವಿಪಶ್ಚಿತೋ ಯೇ. ಪಶ್ಯಂತಿ ನಾನಾ ವಿಪಶ್ಚಿತೋ ಯೇ. ತ್ವಮೇಕ ಏವಾಸ್ಯ ಸತಃ ಪ್ರಸೂತಿ ತ್ವಮೇಕ ಏವಾಸ್ಯ ಸತಃ ಪ್ರಸೂತಿ ತ್ವಂ ಸನ್ನಿಧಾನಂ ತ್ವಮನುಗ್ರಹಶ್ಚ ತ್ವಂ ಸನ್ನಿಧಾನಂ ತ್ವಮನುಗ್ರಹಶ್ಚ ತ್ವನ್ಮಾಯಯಾ ಸಂವೃತ ಚೇತಸಸ್ತ್ವಾಂ ತ್ವನ್ಮಾಯಯಾ ಸಂವೃತಚೇತಸಸ್ತ್ವಾಂ ಪಶ್ಯಂತಿ ನಾನಾನ ವಿಪಶ್ಚಿತೋ ಯೇ. ಪಶ್ಯಂತಿ ನಾನಾ ವಿಪಶ್ಚಿತೋ ಯೇ. ಹರೇ ಕೃಷ್ಣ. ಯಾರಾದ್ರೂ ಡಿವೋಟಿಸ್ ಓದಿ ಈ ಹರೇ ಶ್ಲೋಕವನ್ನು. ಕೃಷ್ಣ ಮಾತಾಜಿ. ಶ್ಲೋಕ ಹರೇ 28. ತ್ವಮೇಕ ಏವಾಸ್ಯ ಸತಃ ಪ್ರಸೂತಿ ತ್ವಂ ಸನ್ನಿಧಾನಂ ತ್ವಮನುಗ್ರಹಶ್ಚ ತ್ವನ್ಮಾಯಯಾ ಸಂವೃತ ಚೇತಸಸ್ತ್ವಾಂ ಪಶ್ಯಂತಿ ನಾನಾನ ವಿಪಶ್ಚಿತೋ ಯೇ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಒಬ್ರು ಆದ್ಮೇಲೆ ಒಬ್ರು ಓದಿ. ಇನ್ನೊಬ್ರು ಆಮೇಲೆ ಓದಿ. ಒಬ್ರು ಇವಾಗ ಫಸ್ಟ್ ಓದಿ.
ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತ್ವಮೇಕ ಏವಸ್ಯ ಸತ ಪ್ರಸೂತಿ ಸ್ವಂ ಸನ್ನಿಧಾನಂ ತ್ವಮನುಗ್ರಹಶ್ಚ ತ್ವನ್ಮಾಯಯಾ ಸಂವೃತ ಚೇತಸಸ್ತ್ವಾಂ ಪಶ್ಯಂತಿ ನಾನಾನ ವಿಪಶ್ಚಿತೋ ಯೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದ. ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಓದಿ? ಹರೇ ಕೃಷ್ಣ ಮಾತಾಜಿ. ಓದಿ ತ್ವಮೇಕ ಏವಾಸ್ಯ ಸತಃ ಪ್ರಸೂತಿ ಸ್ವಂ ಸನ್ನಿಧಾನಂ ತ್ವಮನುಗ್ರಹಶ್ಚ ತ್ವಂ ಮಾಯಯಾ ಸಂವೃತ ಚೇತಸಸ್ತ್ವಂ ಪಶ್ಯಂತಿ ನಾನಾನ ವಿಪಶ್ಚಿತೋ ಯೇ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ, ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಮತ್ತೊಬ್ರು ಯಾರಾದ್ರೂ ಇದು ವರ್ಡ್ ಟು ವರ್ಡ್ ಮೀನಿಂಗ್ ಓದಿ? ಓದ್ತೀನಿ ಮಾತಾಜಿ ನಾನು. ತ್ವಂ ನೀನು ಪ್ರಭುವೇ ಏಕಃ ಏಕ ಅದ್ವಿತೀಯನಾಗಿ ಸಕಲವೂ ಆಗಿರುವೆ. ಏವ ನಿಜಕ್ಕೂ ಅಸ್ಯ ಸತಃ ಈಗ ತೋರುವ ಈ ವಿಶ್ವಾಸಾಭಿ ವ್ಯಕ್ತಿಯ ಪ್ರಸೂತಿ ಮೂಲ ಆಕಾರನು ತ್ವಂ ಪೂಜ್ಯನಾದ ನೀನು ಸನ್ನಿಧಾನಂ ಸಕಲವು ಪ್ರಲಯವಾದಾಗ ಅಂತಹ ಎಲ್ಲ ಶಕ್ತಿಯ ಸಂರಕ್ಷಕನು ತ್ವಂ ಮಹನೀಯನಾದ ನೀನು ಅನುಗ್ರಹ ಚ ಮತ್ತು ಪಾಲಕನು. ಮಾತಾಜಿ ಮೇಲ್ ಮಾಡಬೇಕು ಮತ್ತು ಮಾತಾಜಿ ಪಾಲಕನು. ತ್ವಂ ತ್ವತ್ ಮಾಯೆಯ ನಿನ್ನ ಬಾಹ್ಯ ಶಕ್ತಿಯಾದ ಮಾಯೆಯಿಂದ ಸಂವೃತ ಚೇತಸ ಅಮೃತವಾದ ಬುದ್ಧಿಯುಳ್ಳವರು ತ್ವಾಂ ನಿನ್ನನ್ನು ಪಶ್ಯಂತಿ ಕಾಣುವರು. ನಾನಾ ಅನೇಕ ವಿಧದ ನಾ ಇಲ್ಲ ವಿಪಶ್ಚಿತ ವಿದ್ವಾಂಸರು ಅಥವಾ ಭಕ್ತರು ಯಾರು. ಅನುವಾದ. ಶೀಲ ಬಹುಪಾದರಿಗೆ ಜಯವಾಗಲಿ. ಏ ಭಗವಂತನೇ, ನನ್ನ ಅನೇಕ ವೈವಿಧ್ಯಗಳಿಂದ ಮೂಲ ವೃಕ್ಷವಾಗಿ ಅಭಿವ್ಯಕ್ತಿವಾಗಿರುವ ಈ ಭೌತಿಕ ಜಗತ್ತಿನ ಸಮರ್ಥ ಕಾರಣವೂ ನೀನಾಗಿರುವೆ. ನೀನು ಈ ಭೌತಿಕ ಜಗತ್ತಿನ ಪಾಲಕನೂ ಆಗಿರುವೆ ಮತ್ತು ಪ್ರಳಯ ನಂತರ ಪ್ರತಿಯೊಂದು ನಿನ್ನಲ್ಲಿ ಸೇರಿ ಸುರಕ್ಷಿತವಾಗಿರುತ್ತದೆ. ನಿನ್ನ ಬಹಿರಂಗ ಶಕ್ತಿಯಿಂದ ಮಾಯಿಂದ ಆವೃತರಾದವರು ಈ ಅಭಿವ್ಯಕ್ತದ ಹಿಂದೆ ಇರತಕ್ಕ ನಿನ್ನನ್ನು ಕಾಣಲಾರರು. ಆದರೆ ಅವರು ದೃಷ್ಟಿಯು ವಿದ್ವಾಂಸರಾದ ಭಕ್ತರದಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಈ ಅನುವಾದದಲ್ಲಿ ಏನನ್ನ ಹೇಳ್ತಿದ್ದಾರೆ ಇಲ್ಲಿ ದೇವತೆಗಳು ಅಂತ ಬಿಟ್ಟು ಯಾರಾದ್ರೂ ಹೇಳ್ತೀರಾ ಏನ್ ಅರ್ಥ ಆಯ್ತಂತ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಇಲ್ಲಿ ಹೇಳ್ತಿದ್ದಾರೆ, ಪ್ರಳಯ ನಂತರ ನಾವೆಲ್ಲರೂ ಮತ್ತೆ ಪುನಃ ಗರ್ಭೋದಕಶಾಹಿ ವಿಷ್ಣುವಿನಲ್ಲಿ ಒಳಗೆ ಸೇರ್ತೇವೆ. ಆದ್ರೆ ಇದು ಮಾತ್ರ ಭಕ್ತರಾದವರಿಗೆ ಮಾತ್ರ, ವಿದ್ವಾಂಸರಿಗೆ ಮಾತ್ರ ಗೊತ್ತಾಗ್ತದೆ. ಭಕ್ತರಲ್ಲದವರಿಗೆ ಇದೆಲ್ಲ ಅರ್ಥ ಆಗುದಿಲ್ಲ. ಏಕಂದ್ರೆ ನಾವು ಮಹಾಮಾಯೆ ಭಗವಂತನ ಬಹಿರಂಗ ಶಕ್ತಿಯಾದ ಮಹಾಮಾಯೆಯಿಂದ ನಾವು ಆವೃತರಾಗಿದ್ದೇವೆ. ಹಾಗಾದ್ದರಿಂದ ನಮ್ಗೆ ಅದು ಗೊತ್ತಾಗುದಿಲ್ಲ. ನಾವು ಭಗವಂತನ ಇದನ್ನು ನಮ್ಗೆ ಆ ಸಾಮರ್ಥ್ಯ ಇಲ್ಲ ನಮ್ಮ ಹತ್ರ ಭಗವಂತನನ್ನು ಅರ್ಥ ಮಾಡಿಕೊಳ್ಳಲು. ಹರಿ ಬೋಲ್ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ಎಷ್ಟು ಜೀವರಾಶಿಗಳಿದೆ? ಎಷ್ಟು ಲಕ್ಷ ದಶಲಕ್ಷ ಜೀವರಾಶಿಗಳಿದೆ? ಸರಿ, ಎಷ್ಟು ಲಕ್ಷ ಅಥವಾ ಜೀವರಾಶಿಗಳು ಎಷ್ಟು ಇದೆ? 84 ಲಕ್ಷ ಅಷ್ಟು ವೆರೈಟೀಸ್ ಇದೆ ಅಲ್ವಾ? ಮತ್ತೆ ಎಲ್ಲದರಲ್ಲೂ ಸಹ ವೆರೈಟೀಸ್ ಇದೆ. ಇಲ್ಲಿ ಏನು ಅಂದ್ರೆ ಎಲ್ಲ ಒಂದೇ ತರ ಅಂತ ಇಲ್ಲ ಅಲ್ವಾ? ಎಷ್ಟು ವಿಭಿನ್ನತೆ ಇದೆಯೋ ಅಷ್ಟು ವಿಭಿನ್ನತೆಯಲ್ಲಿ ಇದೆ. ಸೊ ಭಗವಂತ ಈ ಭೌತಿಕ ಸೃಷ್ಟಿ ಅದು ತಾತ್ಕಾಲಿಕವೇ ಇರ್ಬೋದು, ಆದ್ರೂ ಸಹ ಇದನ್ನ ಅವರು ತುಂಬಾ ವೈವಿಧ್ಯಮಾನವಾಗಿ ಅದನ್ನ ಸೃಷ್ಟಿ ಮಾಡಿದ್ದಾರೆ ಭಗವಂತ ಅಲ್ವಾ? ಸೊ ಇಲ್ಲಿ ಭಗವಂತ ಈ ಎಲ್ಲದಕ್ಕೂ ಸಹ ಅವರೇ ಮೂಲ. ಸೊ ಸಕಲ ಕಾರಣಗಳಿಗೆ ಭಗವಂತನೇ ಕಾರಣ ಅಲ್ವಾ? ನಮ್ಗೆ ನೋಡಿದ ತಕ್ಷಣನೇ, ನಮ್ಗೆ ಇವಾಗ ಒಂದು ಮಗುವನ್ನ ನೋಡಿದ ತಕ್ಷಣ ಕಾರಣ ನಮ್ಗೆ ಯಾರು ಅಂತ ಕಾಣಿಸ್ತಾರೆ? ಅಮ್ಮ ಮತ್ತೆ ಅಪ್ಪ, ಪೇರೆಂಟ್ಸ್, ತಾಯಿ. ಮೊದ್ಲು ನಮ್ಗೆ ತಾಯಿ ಅಂತ ಅನ್ಸುತ್ತೆ ಅಲ್ವಾ? ಆಮೇಲೆ ನಾವು ಅದನ್ನ ಕೂಲಂಕುಷವಾಗಿ ನಾವು ಯೋಚನೆ ಮಾಡಿದಾಗ ಅಷ್ಟೇ ತಾಯಿಯಿಂದನೇ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲಿ ತಂದೆಯ ಪಾತ್ರನೂ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಕಾಣುತ್ತೆ ಅಲ್ವಾ? ಸೊ ಇವಾಗ ಅಲ್ಲಿ ತಂದೆಯ ಒಂದು ಬೀಜ ಇರ್ಲಿಲ್ಲ ಅಂತಂದ್ರೆ ತಾಯಿ ಒಬ್ಳೇನೆ ಅದನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಅದೇ ತರನೇ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಸೈಂಟಿಸ್ಟ್ ಎಲ್ಲ ಏನ್ ಹೇಳ್ತಾರೆ? ಸೊ ಈ ಪ್ರಕೃತಿಯಿಂದನೇ ಈ ಎಲ್ಲ ಜೀವರಾಶಿಗಳು ಎಷ್ಟೆಲ್ಲ ವೆರೈಟೀಸ್ ನೋಡ್ತಾ ಇದೀವೋ ಇದೆಲ್ಲ ಸಹ ಬಂದಿರೋದು ಈ ಪ್ರಕೃತಿಯಿಂದ ಅಂತ ಹೇಳ್ತಾರೆ ಅಲ್ವಾ? ಸೊ ಆದ್ರೆ ಆ ಪ್ರಕೃತಿಯಿಂದ ಅದು ಅವಳಿಂದನೇ ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲಿ ಪುರುಷ ಅಲ್ಲಿ ಬೀಜವನ್ನ ಬಿತ್ತಿಲ್ಲ ಪ್ರಕೃತಿಯಲ್ಲಿ ಅಂತಂದ್ರೆ
ಈ ಭೌತಿಕ ಪ್ರಪಂಚ ಅನ್ನೋದು ಸೃಷ್ಟಿ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ನಾವು ಮೂಲ ಕಾರಣ, ಆ ಸಮರ್ಥ ಕಾರಣ, ಆ ಮೂಲ ಕಾರಣ ಏನು ಅಂತ ಹುಡ್ಕೊಂಡು ಹೋದ್ರೆ ಅಲ್ಲಿ ಯಾರ್ ಸಿಗ್ತಾರೆ ನಮ್ಗೆ ಕೊನೆಗೆ? ಭಗವಂತನೇ ಭಗವಂತ. ಸಿಗೋದು ಅಲ್ವಾ? ಸೊ ಇವಾಗ ನಾವು ಹಾಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಏನೋ ಒಂದ್ ಕಾರಣ ಇದೆ ಅಲ್ವಾ? ಸೊ ನಾವು ಇಲ್ಲಿ ಹುಟ್ಲಿಕ್ಕೆ ಒಂದ್ ಕಾರಣ ಇದೆ, ನಮ್ ತಂದೆ ತಾಯಿಗಳು. ಸೊ ಅವರ ಹುಟ್ಟಿಗೆ ಅವರ ತಂದೆ ತಾಯಿಗಳು ಕಾರಣ. ಅದೇ ತರ ನಾವು ಹಿಂದೆ ಟ್ರೇಸ್ ಮಾಡ್ಕೊಂಡು ಹೋದ್ರೆ ಯಾರು ಸಿಗ್ತಾರೆ ನಮ್ಗೆ? ಬ್ರಹ್ಮ ಸಿಗ್ತಾರೆ. ಸೊ ಬ್ರಹ್ಮನ ಜನನಕ್ಕೆ ಕಾರಣ ಯಾರು? ಗರ್ಭೋದಕಶಾಹಿ ವಿಷ್ಣು. ಗರ್ಭೋದಕಶಾಹಿ ವಿಷ್ಣುವಿಗೆ ಕ್ಷೀರೋದಕಶಾಹಿ ವಿಷ್ಣು ಕಾರಣ. ಕ್ಷೀರೋದಕಶಾಹಿ ವಿಷ್ಣುವಿಗೆ ಮತ್ತೆ ನಮ್ಗೆ ಅಲ್ಲಿ ಚತುರ್ವಿಹ ಬರುತ್ತೆ. ಸೊ ಅವ್ರಿಗೆ ಯಾರು ಕಾರಣ ಅಂತ ನೋಡ್ಕೊಂಡು ಹೋದ್ರೆ ಅಲ್ಲಿ ಬಲರಾಮ ಬರ್ತಾರೆ. ಬಲರಾಮನಿಗೆ ಕಾರಣ ಯಾರು ಬರ್ತಾರೆ? ಕೃಷ್ಣ ಬರ್ತಾರೆ ಅಲ್ವಾ? ಸೊ ಕೃಷ್ಣನೇ ಮೂಲ ಕಾರಣ, ಸಕಲ ಕಾರಣಗಳಿಗೆ ಅವನ್ ಕಾರಣ. ಆದ್ರೆ ಅವ್ರು ಬರ್ಲಿಕ್ಕೆ ಏನು ಕಾರಣ ಇಲ್ಲ. ಅವ್ರು ಬರ್ಲಿಕ್ಕೂ ಏನಾದ್ರೂ ಒಂದ್ ಕಾರಣ ಇದ್ದಿದ್ರೆ ಅವ್ರು ದೇವರಾಗ್ತಿರ್ಲಿಲ್ಲ ಅಲ್ವಾ? ಸೊ ಅದಕ್ಕೆ ಅವರ ಒಂದು ಹುಟ್ಟಿಗೆ, ಅವ್ರಿಗೆ ಹುಟ್ಟಂತ ಇಲ್ಲ, ಅವರ ಒಂದು ಇರುವಿಕೆಗೆ ಏನಾದ್ರೂ ಒಂದು ಕಾರಣ ಇದ್ದಿದ್ರೆ ಅವ್ರು ದೇವರಾಗ್ತಾ ಇರ್ಲಿಲ್ಲ. ಅವ್ರಿಗೆ ಏನಕ್ಕೆ ಕಾರಣ ಇತ್ತು, ಅವರು ದೇವರಾಗ್ತಿದ್ರು. ಸೊ ಅದಕ್ಕೋಸ್ಕರ ಕೃಷ್ಣನಿಗೆ ಯಾವುದೇ ಒಂದು ಕಾರಣ ಇಲ್ಲ, ಅವರೇ ಎಲ್ಲದಕ್ಕೂ, ಸಕಲ ಕಾರಣಗಳಿಗೂ ಅವರೇ ಕಾರಣ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ? ಸೊ ನಮ್ಗೆ ಈ ಭಾಗವತಂ ಶುರುವಾಗೋದೇನೆ ನಮ್ಗೆ ಆ 1ನೇ ಶ್ಲೋಕ ಅಲ್ವಾ? ಸೊ ಒಂದನೇ ಶ್ಲೋಕ ಯಾರಾದ್ರೂ ಕಲ್ತ್ಕೊಂಡ್ರ? ಹೋದ್ ವಾರನೂ 1ನೇ ಶ್ಲೋಕದ್ ಬಂತಲ್ಲ. ಯಾಕಂದ್ರೆ ಈ 3 ಶ್ಲೋಕಗಳನ್ನು ಸಹ ಅದಕ್ಕೆ ಸಂಬಂಧಪಟ್ಟಿರೋದೆ. ಭಗವಂತ ಎಲ್ಲದಕ್ಕೂ ಅವರೇ ಮೂಲ ಅಂತ ಹೇಳ್ಬಿಟ್ಟು ಅಲ್ವಾ? ಏನೆಲ್ಲ ಶ್ಲೋಕಗಳು ನಿಮ್ಗೆ ಗೊತ್ತಿದೆ ಹೇಳ್ತೀರಾ? ಹರೇ ಕೃಷ್ಣ. ಸೊ 1.1.1 ಶ್ರೀಮದ್ ಭಾಗವತಂ ಕಲ್ತ್ಕೊಂಡ್ರೆ ಎಲ್ಲರೂ ಕಲ್ತ್ಕೊಳ್ಳಿ, ಅದು ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕ. ಹರೇ ಕೃಷ್ಣ. ಯಾರಾದ್ರೂ ಟ್ರೈ ಮಾಡ್ತೀರಾ? ನೋಡ್ಕೊಂಡೆ ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ. ಜನ್ಮಾತಸ್ಯ ಯತ್ತೋನ್ವಯಾದಿತರಶ್ಚ್ಯರ್ಥೇ ಭಾಜ್ಞಾ ಸ್ವರಾಟತೇನ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಪಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದು 1.1.1 1.1. ಮತ್ತೆ ನಾವು ಡೈಲಿ ಅದು ಸಹ ಹೇಳ್ತೇವಲ್ಲ, ನಾರಾಯಣಂ ನಮಸ್ಕೃತ್ಯ ನರಂ ಚೈವ, ಅದು ಭಾಗವತಂದಲ್ಲ ಪ್ರಭು ಮಾತಾಜಿ? ಮಾತಾಜಿ ಅದನ್ನು ಸಹ ನಸ್ತ ಪ್ರಾಯಶನು ಭಾಗವತಂ ಶ್ಲೋಕ. ಇದು ಇವಾಗ ಇದು ನೋಡೋಣಂತೆ. ಇದೊಂದು ಶ್ಲೋಕ ಎಲ್ಲರನ್ನು ಸಹ ತಿಳ್ಕೊಬೇಕಾಗಿರುವಂತ ಶ್ಲೋಕ. ಸೊ ಇದು ಶುರುವಾಗದೆ ಓಂ ನಮೋ ಭಗವತೆ ವಾಸುದೇವಾಯ. ಇಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ನಮ್ಗೆ, ಭಗವಂತ ಕೃಷ್ಣ ಅಂತಾನೆ ಗೊತ್ತು ನಮ್ಗೆ, ಆ ವಸುದೇವನ ಮಗನಾದ ಕೃಷ್ಣ ಅಂತಾನೆ ಗೊತ್ತಿದೆ. ಸೊ ಅವ್ರಿಗೆ ನಾವಿಲ್ಲಿ ನಮಸ್ಕಾರ ಮಾಡ್ತಾ ಇದೀವಿ. ಅಲ್ಲಿಂದಾನೇ ಶುರುವಾಗ್ತಾ ಇರೋದು ಭಾಗವತಮ್ಮು. ಸೊ ನಮ್ಗೆ ಇಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಇಲ್ಲ ಬೇರೆ ಇನ್ಯಾರಾದ್ರೂ ಇರ್ಬೋದಾ, ಬ್ರಹ್ಮ ಇರ್ಬೋದಾ, ಶಿವ ಇರ್ಬೋದಾ, ಗಣೇಶ ಇರ್ಬೋದಾ, ಅದು ಯಾವ್ದು ಇಲ್ಲ, ಡೌಟೇ ಇಲ್ಲ. ಸೊ ಇಲ್ಲ ಆಲ್ರೆಡಿ ಅದು ಏನು ಕನ್ಫರ್ಮ್ ಆಗೋಗ್ಬಿಟ್ಟಿದೆ, ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ. ಅವ್ರಿಗೆ ಇಲ್ಲಿ ನಮಸ್ಕಾರ ಮಾಡ್ತಾ ಇದಾರೆ ವೇದವ್ಯಾಸರು. ಮತ್ತೆ ಈ 1ನೇ ಶ್ಲೋಕ ಏನನ್ನ ಹೇಳ್ತಾ ಇದಾರೆ? ಸೊ ಸಾರಿ, ನಾನು ಇಲ್ಲಿ ಕನ್ನಡದ್ದು ನಂಗೆ ತೆಗಿಲಿಕ್ಕೆ ಆಗ್ಲಿಲ್ಲ ಬೇಗ. ಕನ್ನಡದಲ್ಲಿ ಇಲ್ವಾ ಮಾತಾಜಿ? ಅದೇ ಮಾತಾಜಿ, ಇದು ಕನ್ನಡಕ್ಕೆ ಮಾಡ್ಬೇಕಷ್ಟೇ. ಅಂದ್ರೆ ಇದೇ ಪ್ರಿಂಟ್ ಇಂದ ಇದೆ, ನಾನು ಅದನ್ನ ಹುಡುಕಿ ಇಟ್ಕೊಂಡಿರ್ಲಿಲ್ಲ. ಜಸ್ಟ್ ಇದು ನೋಡೋಣಂತೆ ಅಂತ ನಾನು ಇಲ್ಲಿ ಏನಾದ್ರು ಆದ್ರೆ ನೋಡ್ತೀವಿ, ಕನ್ನಡದಲ್ಲಿ ಏನಾದ್ರು ಮಾಡಕ್ಕ. ಮಾತಾಜಿ ಶ್ಲೋಕ ನೋಡ್ಲಾರ್ದೆ ಹೇಳ್ಬೋದಾ? ಮಾತಾಜಿ ಅದೇ ಒಂದೇ ಒಂದು ನಿಮಿಷ ಮಾತಾಜಿ. ಹೇಳಿ ಕವಿತಾ ಮಾತಾಜಿ, ಕನ್ನಡದ ಸಿಕ್ಲಿಲ್ಲ ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ. ಜನ್ಮಾದಸ್ಯ ಯತೋನ್ವಯಾದಿತರತಃ ಚಾರ್ದೇಶ ವಿಘ್ನೇಶ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಷ್ಯಂತಿ ಯಃ ಸೂರಯಃ ತೇಜೋ ವಾರಿ ಮೃದಾಂ ತಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ.
ಮತ್ತೆ ಎರಡು ಹರಿಬೋಲ್ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಇದು ಸೊ ಮೂರು ನೋಡಿ ಶ್ಲೋಕ ಇಲ್ಲಿ ಸಾಕು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ ಜನ್ಮಾದಿ ಅಸ್ಯ ಯತಃ. ಸೊ ಇದು ತುಂಬಾ ಮುಖ್ಯ, ಯಾವ್ದೆಲ್ಲ ಇಲ್ಲಿದೆ ಸೊ ಅದರದ್ದು ಮೂಲ ಏನಂತಂದ್ರೆ ಭಗವಂತ. ಸೊ ಅದನ್ನ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ 7 ಒಂದು ಗುಣಲಕ್ಷಣಗಳನ್ನ ಕೊಡ್ತಾ ಇದ್ದಾರೆ, ಆ ಕೃಷ್ಣನ ಗುಣಲಕ್ಷಣಗಳನ್ನ. ಅದ್ರಿಂದ ನಮ್ಗೆ ಗೊತ್ತಾಗ್ತಾ ಇದೆ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು. ಸೊ ಅವರೇನೆ ಸರ್ವತಂತ್ರ ಸ್ವತಂತ್ರ. ಸೊ ಇವಾಗ ನಾನು ಸ್ವತಂತ್ರಳು ಅಂತ ಹೇಳಿಕ್ ಆಗೋದಿಲ್ಲ ಅಲ್ವಾ, ನಾನು ಯಾರ ಮೇಲೆನಾದ್ರೂ ನಾನು ಡಿಪೆಂಡ್ ಆಗಿದ್ದೀನಿ. ಇವಾಗ ನಮ್ಮ ಸೂರ್ಯನೇ ಆಗ್ಲಿ ಅಲ್ವಾ, ಸೊ ನಮ್ಗೆ ಏನ್ ಅನ್ಸುತ್ತೆ, ಓ ಸೂರ್ಯ ಅವರು ಸ್ವಯಂ ಪ್ರಕಾಶಿತ, ಅವ್ರು ಯಾರ ಮೇಲೇನು ಸಹ ಅವರು ಡಿಪೆಂಡ್ ಆಗಿಲ್ಲ ಅಂತ ನಮ್ಗೆ ಅನ್ಸುತ್ತೆ ನೋಡ್ಲಿಕ್ಕೆ. ಆದ್ರೆ ಆ ಸೂರ್ಯನಿಗೂ ಸಹ ಆ ಒಂದು ಶಕ್ತಿ ಬರ್ತಾ ಇರೋದು ಆ ಬ್ರಹ್ಮ ಜ್ಯೋತಿಯಿಂದ ಅಲ್ವಾ. ಅಂದ್ರೆ ಆ ಸೂರ್ಯನಿಗೂ ಸಹ ಒಂದು ಕಾರಣ ಅನ್ನೋದು, ಅಂದ್ರೆ ಆ ಒಂದು ಅವರ ಶಕ್ತಿಗೆ ಒಂದು ಕಾರಣ ಯಾರು ಅಂದ್ರೆ ಭಗವಂತ. ಸೊ ಸೂರ್ಯನ ಆ ಒಂದು ಇರುವಿಕೆಗೂ ಕಾರಣ ಭಗವಂತ. ಸೊ ಏನಾದ್ರೂ ನೀವು ತಗೊಳ್ಳಿ, ಇವಾಗ ಮಳೆ ಗಾಳಿ ಏನೇ ಒಂದು ತಗೊಂಡ್ರು ಸಹ ಈ ಭೌತಿಕ ಪ್ರಪಂಚದಲ್ಲಿರೋದು ಪ್ರತಿಯೊಂದಕ್ಕೂ ಸಹ ಕಾರಣ ಅದರ ಒಂದು ಜನ್ಮ, ಅದರ ಒಂದು ಹುಟ್ಟಿಗೆ ಒಂದು ಕಾರಣ ಏನು ಅಂತಂದ್ರೆ ಭಗವಂತ. ಸೊ ಎಲ್ಲದಕ್ಕೂ ಸಹ ಜನ್ಮ ಆದಿ ಅಸ್ಯ ಯತೋ ಅನ್ವಯಾದ್ ಇತರತಶ್ಚಾರ್ತೇಶ್ವ ಅಭಿಜ್ಞ ಸ್ವರಾಟ್. ಸೊ ಇಲ್ಲಿ ಅಭಿಜ್ಞ ಮತ್ತೆ ಸ್ವರಾಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ವರಾಟ್ ಅಂದ್ರೆ ಸರ್ವತಂತ್ರ ಸ್ವತಂತ್ರ, ಅಭಿಜ್ಞ ಅಂದ್ರೆ ಎಲ್ಲದರ ಜ್ಞಾನ ಅವ್ರಿಗಿದೆ ಭಗವಂತನಿಗೆ, ಎಲ್ಲರ ಬಗ್ಗೆ ಗೊತ್ತು. ಇವಾಗ ನಮ್ಗೆ ಎಲ್ಲರ ಬಗ್ಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ನಾವು ತಿಳ್ಕೊಂಡ್ವಿ. ಸೊ ನಮ್ಗೆ ನಮ್ಮ ಶರೀರದಲ್ಲಿ ಏನಾಗ್ತಿದೆ ಅಂತ ಮಾತ್ರ ಗೊತ್ತು, ಆದ್ರೆ ಭಗವಂತನಿಗೆ ಆಗಲ್ಲ. ಎಲ್ಲರ ಶರೀರದಲ್ಲಿ ಏನಾಗ್ತಿದೆ, ಪ್ರತಿಯೊಂದು 84 ಲಕ್ಷ ಜೀವರಾಶಿಗಳ ಶರೀರದಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿದೆ. ಮತ್ತೆ ತೇನೇ ಬ್ರಹ್ಮ ಹೃದಯ ಆದಿ ಕವಯೋ. ಸೊ ಇವಾಗ ನಮಗ್ ನೋಡಿದ್ರೆ ಬ್ರಹ್ಮನೇ ಈ ಸೃಷ್ಟಿಕರ್ತನಪ್ಪ ಅಂತ ನಾವ್ ಅನ್ಕೊಂಡ್ವಿ ಅಲ್ವಾ, ಆದ್ರೆ ಅಂತಹ ಬ್ರಹ್ಮನಿಗೂ ಸಹ ಆ ಹೃದಯದ ಮೂಲಕ ಅವರು ದೀಕ್ಷೆನ ಕೊಟ್ಟು ಜ್ಞಾನವನ್ನ ಕೊಟ್ಟಿರೋದು, ಆ ಚತುಶ್ಲೋಕಿ ಭಾಗವತಂ ಮೂಲಕ ಜ್ಞಾನವನ್ನ, ಈ ಸೃಷ್ಟಿ ಮಾಡ್ಲಿಕ್ಕೆ ಜ್ಞಾನವನ್ನ ಕೊಟ್ಟಿರೋದು ಭಗವಂತ. ಅಂದ್ರೆ ಬ್ರಹ್ಮ ತಾನಾಗ್ತಾನೆ ಮಾಡಿಲ್ಲ, ಅವನ ಒಂದು ಈ ಸೃಷ್ಟಿಗೂ ಸಹ ಕಾರಣ ಭಗವಂತ. ಮತ್ತೆ ಮುಹ್ಯಂತಿ ಯತ್ ಸೂರ್ಯೋಹೋ. ಸೊ ಇವಾಗ ನಮ್ಗೆ ಏನು ಈ ದೇವತೆಗಳು, ಸೊ ಅವ್ರನ್ನು ಸಹ ಆ ಭಗವಂತನನ್ನ ನೋಡಿ ಅವ್ರಿಗೂ ಸಹ ಏನು ಭ್ರಮೆಗೆ ಒಳಗಾಗ್ತಾರೆ ಅವರು. ಹೇಗೆ ನಾವಿವಾಗ ಒಂದು ಮರುಭೂಮಿಯಲ್ಲಿ ಆ ಒಂದು ಏನು ಮರೀಚಿಕೆಯನ್ನ ನೋಡ್ಬಿಟ್ಟು ನಾವು ನೀರು ಅಂತ ಹೇಳ್ಬಿಟ್ಟು ಭ್ರಮಿಸ್ತೀವಲ್ಲ, ಆತರ ಈವನ್ ದೇವತೆಗಳಿಗೂ ಸಹ ಭ್ರಮೆಗೆ ಒಳಗಾಗೋ ತರ ಆಗತ್ತೆ ಆ ಭಗವಂತನನ್ನ ನೋಡಿದಾಗ ಅಲ್ವಾ. ನಾವು ಬ್ರಹ್ಮ ವಿಮೋಹನ ಲೀಲೆ ನೋಡಿದ್ವಿ ಅಲ್ವಾ, ಆ ಬ್ರಹ್ಮನಿಗೂ ಸಹ ಅವನು ಸಹ ವಿಮೋಹನಕ್ಕೆ ಒಳಗಾದ ಆ ಕೃಷ್ಣನ ಆ ಒಂದು ಕಾರ್ಯಗಳನ್ನ ನೋಡ್ಬಿಟ್ಟು ಇವರೇನ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡಿ ಅದನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಅವರು ಅಂದ್ರೆ ಕರುಗಳನ್ನ ಮತ್ತೆ ಗೋಪ ಬಾಲಕರನ್ನ ಅವ್ರು ಅಪಹರಿಸ್ತಾರೆ ಅಲ್ವಾ. ಅಂದ್ರೆ ಭಗವಂತನ ಶಕ್ತಿ ಆ ತರ ಇದೆ. ಈವನ್ ದೇವತೆಗಳಿಗೂ ಸಹ ವಿಮೋಹಕ್ಕೆ ಒಳಗಾಗೋದು ಅಥವಾ ಭ್ರಮೆಗೆ ಒಳಗಾಗೋ ತರ ಅದು ಇದೆ. ಮತ್ತೆ ಇನ್ನ ಏನನ್ನ ಹೇಳ್ತಾ ಇದಾರೆ, ಈ ಭೌತಿಕ ಪ್ರಪಂಚವನ್ನ ಅವರು ಹೇಗೆ ಸೃಷ್ಟಿ ಮಾಡಿದ್ದಾರೆ ಅಂತಂದ್ರೆ ನೋಡಿ, ಇದು ಆಕ್ಚುಲಿ ಏನು ನಿಜವಾಗಿರೋದಲ್ಲ ಅಲ್ವಾ. ಇದು ಆಧ್ಯಾತ್ಮಿಕ ಪ್ರಪಂಚದ ಒಂದು ಪ್ರತಿಬಿಂಬ. ಆದ್ರೆ ನಮ್ಗೆ ಯಾರಿಗೂ ಗೊತ್ತೇ ಇರ್ಲಿಲ್ಲ ಅಲ್ವಾ, ನಾವೊಂದು ಮಾಯಾ ಪ್ರಪಂಚದಲ್ಲಿ ಇದೀವಿ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ನಮ್ಗೆ ಇಲ್ಲಿ ಬಂದು ಭಗವದ್ಗೀತೆನ ತಿಳ್ಕೊಳೋ ತನಕ ನಿಮ್ಗೆ ಯಾರಿಗಾದ್ರೂ ಅನ್ನಿಸ್ತಾ? ಸೊ ನೀವಿಲ್ಲಿ ಅಂದ್ರೆ ಒಂದು ಭ್ರಮೆಯಲ್ಲಿ ಜೀವನ ಮಾಡ್ತಿದ್ದೀರಾ ಅಂತ ಅನ್ನಿಸುತ್ತಾ? ಇಲ್ಲ ಮಾತಾಜಿ, ರಿಯಲ್ ಅನ್ಸಿತ್ತು ಅಲ್ವಾ. ಎಷ್ಟು ನಮ್ಗೆ ನಿಜವಾಗಿ ನಾವು ಜೀವನ ಮಾಡ್ತಾ ಇದೀವಿ, ಇದೇ ಸತ್ಯ ಅಂತಾನೆ ಅನ್ಕೊಂಡು ಜೀವನ ಮಾಡಿದ್ವಿ ಅಲ್ವಾ. ನೋಡಿ ಭಗವಂತನ ಸೃಷ್ಟಿ ಆ ತರ ಇದೆ. ಸೊ ಇದನ್ನ ಏನು ಮಾಯೆ ಇದ್ರೂನು ಸಹ ನಮ್ಗೆ ಇದೇನೋ ನಿಜವೇನೋ ಅನ್ನೋ ತರ ಭಾಸ ಆಗೋ ತರ ಇದನ್ನ ಸೃಷ್ಟಿ ಮಾಡಿದ್ದಾರೆ. ಮತ್ತೆ ಧಾಮ್ನಾಸ್ವೇನ ಸದಾ ನಿರಸ್ತ ಕುಹಕಂ. ನೋಡಿ ಇಷ್ಟೆಲ್ಲ ಅವರು ಇದೆಲ್ಲ ಮಾಡಿದ್ರು ಸಹ ಅವರು ತನ್ನ ಧಾಮದಲ್ಲಿ ಅವರಿದ್ದಾರೆ, ಆ ಮಾಯೆಗೆ ಒಳಗಾಗ್ದಲೇ ಇರುವಂತಹ ಒಂದು ಏನು ನಿಜ ಲೋಕದಲ್ಲಿ ಆ ಭಗವಂತ ಇದ್ದಾರೆ. ಸೊ ಇದೆಲ್ಲವೂ ಸಹ ಆ ಭಗವಂತನ ಗುಣಲಕ್ಷಣಗಳು, ಈ 7 ಸಹ. ಅಂತಹ ಭಗವಂತನಿಗೆ ನಾನು ಧ್ಯಾನಿಸುತ್ತೇನೆ. ಸತ್ಯಂ ಅಂತವ್ರನ್ನ ಪರಮ ಸತ್ಯ ಅಂತ ಕರೀತಾ ಇದ್ದಾರೆ. ಆ ದೇವೋತ್ತಮ ಪರಮ ಪುರುಷ ಅವನು ಪರಮ ಸತ್ಯ, ಅಂತವ್ರಿಗೆ ಪರಂ ಅವನೇನೆ ಎಲ್ಲರಿಗಿನ್ನ ಮೇಲ್ಗಡೆ ಇರುವಂತವ್ರು, ಶ್ರೇಷ್ಠ ವ್ಯಕ್ತಿ ಅವರೇನೆ. ಅವ್ರಿಗೆ ಧೀಮಹಿ, ನಾನ್ ಅವ್ರನ್ನ ಧ್ಯಾನಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ವೇದವ್ಯಾಸರು ಶುರು ಮಾಡ್ತಾ ಇದಾರೆ. ಅಂದ್ರೆ ಭಗವಂತನ ಆ ಒಂದು 7 ಲಕ್ಷಣಗಳನ್ನ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇದೆಲ್ಲರೂ ಸಹ ಇದನ್ನ ತಿಳ್ಕೊಳ್ಳಿ. ಕವಿತಾ ಮಾತಾಜಿ ತುಂಬಾ ಚೆನ್ನಾಗಿ ರಿಸೈಟ್ ಮಾಡಿದ್ರು. ಸೊ ಎಲ್ಲರೂ ಅದೇ ಮೀಟರ್ ಅಲ್ಲಿ ನೀವು ಕಲ್ತ್ಕೊಂಡ್ರೆ ನಿಮ್ಗೆ ಈಸಿ ಅದನ್ನ ಜ್ಞಾಪಕ ಇಟ್ಕೊಳ್ಲಿಕ್ಕೆ ಮತ್ತೆ ಹೇಳಲಿಕ್ಕೆ. ಜನ್ಮಾದ್ಯಸ್ಯ ಯತೋ ಅನ್ವಯಾತ್ ಇತರತಶ್ಚಾರ್ತೇಷ್ವಭಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ
ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೊ ಇದು ತುಂಬಾ ಮುಖ್ಯವಾಗಿರುವಂತ ಶ್ಲೋಕ. ಸೊ ಇದನ್ನ ಬಿಟ್ರೆ ನಮ್ಗೆ ಬ್ರಹ್ಮ ಸಂಹಿತೆಯಲ್ಲೂ ಸಹ ಮೊದಲನೇ ಶ್ಲೋಕದಲ್ಲಿ ನಮ್ಗೆ ಏನಂತ ಹೇಳ್ತಾರೆ ಮೊದಲನೇ ಶ್ಲೋಕ ಏನು ಬ್ರಹ್ಮ ಸಂಹಿತೆದು? ಈಶ್ವರಃ ಪರಮಃ ಪರಮಃ ಸತ್ಯ. ಕೃಷ್ಣ ಹೇಳ್ಬಿಡಿ. ಈಶ್ವರಃ ಪರಮಃ ಕೃಷ್ಣಃ ಸಚ್ಚಿದಾನಂದ ವಿಗ್ರಹ ಸರ್ವ ಕಾರಣ ಕಾರಣಂ. ನೋಡಿ ಬ್ರಹ್ಮನಿಗೆ ಗೊತ್ತಿದೆ ಅಲ್ವಾ, ಸರ್ವ ಕಾರಣ ಕಾರಣ ನಾನೇ ಅಂತ ಅವ್ರು ಹೇಳ್ಕೊಂಡ್ರ, ಬ್ರಹ್ಮ ಹೇಳ್ಕೊಂಡ್ರ? ಅವರೇ ಸೃಷ್ಟಿ ಮಾಡ್ತಿರೋದು 84 ಲಕ್ಷ ಜೀವರಾಶಿಗಳನ್ನ. ಅವ್ರು ಹೇಳ್ಕೊಂಡ್ರ ನಾನೇನೆ ಇದನ್ನ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ? ಇಲ್ಲ. ಅವ್ರೇನ್ ಹೇಳಿದ್ರು ಅಲ್ವಾ? ಈಶ್ವರ ಪರಮಃ ಕೃಷ್ಣ ಅಂತ ಹೇಳಿದ್ರು. ಅವರು ಸಚ್ಚಿದಾನಂದ ವಿಗ್ರಹ, ಅನಾದಿರಾದಿರ್ ಗೋವಿಂದ ಅಲ್ವಾ. ಅವ್ರ ಅನಾದಿ ಕಾಲದಿಂದ ಇದ್ದಾರೆ. ಮತ್ತೆ ಆದಿ ಎಲ್ಲದಕ್ಕೂ ಅವರೇ ಕಾರಣ, ಮೊದಲು ಅವರೇ. ಅನಾದಿರಾದಿ ಗೋವಿಂದ ಸರ್ವ ಕಾರಣ ಕಾರಣಂ ಅಂತ ಹೇಳಿದ್ರು ಅಲ್ವಾ. ಸೊ ಭಗವಂತನೇ ಎಲ್ಲ ಸಕಲ ಕಾರಣಗಳಿಗೆ ಅವರೇ ಕಾರಣ ಅಲ್ವಾ. ಇವಾಗ ನಮ್ಗೆ ಅಲ್ಲಿ ಕುಂಬಾರ ಮಾಡಿರುವಂತಹ ಮಡಕೆಯನ್ನ ನೋಡಿದಾಗ ನಾವೇನ್ ಅನ್ಕೋತೀವಿ? ಮೊದ್ಲು ನಮ್ಗೆ ಕಣ್ಣಿಗೆ ಕಾಣಿಸೋದು ಅಲ್ಲಿ ಆ ಒಂದು ಜೇಡಿ ಮಣ್ಣು. ಜೇಡಿ ಮಣ್ಣೇ ಕಾರಣ ಈ ಒಂದು ಮಡಿಕೆಗೆ ಅಂತ ನಾವ್ ಅನ್ಕೋತೀವಿ ಅಲ್ವಾ. ಅಲ್ಲಿ ಬರೇ ಜೇಡಿ ಮಣ್ಣಲ್ಲಿ ಇಟ್ಬಿಟ್ರೆ ಅದಷ್ಟೇ ಮಡಿಕೆ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ಅಲ್ಲೊಂದು ಕೈ ಅಲ್ಲಿ ಒಂದು ಕೈ ಇರ್ಬೇಕು, ಆ ಒಂದು ಜೇಡಿ ಮನೆಗೆ ಒಂದು ಆಕಾರ ಕೊಡ್ಬೇಕು ಅಲ್ವಾ. ಕೈಗಳು ನಮ್ಗೆ ಕಾಣೋದಿಲ್ಲ ಅಂದ್ರೆ ಆ ಕುಂಬಾರ ಕಾಣೋದಿಲ್ಲ ಅಲ್ವಾ. ಅದೇ ತರ ಇಲ್ಲಿ ಪ್ರಕೃತಿಯಲ್ಲಿ ಏನೆಲ್ಲ ಸೃಷ್ಟಿ ಆಗಿದೆಯೋ ಅಲ್ಲಿ ಕಾಣದ ಕೈಗಳ ಕೈವಾಡ ಇದೆ. ಇದು ಯಾರಿಗೆ ಗೊತ್ತಾಗುತ್ತೆ? ಈ ಕಣ್ಣಿಗೆ ಕಾಣದ ಅಂತಹ ಕೈಗಳ ಕೈವಾಡ ಯಾರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದಾರೆ ಇಲ್ಲಿ? ವಿದ್ವಾಂಸರಿಗೆ. ವಿದ್ವಾಂಸರಿಗೆ ಮಾತ್ರನೇ ಗೊತ್ತಾಗೋದು ಅಲ್ವಾ. ಬೇರೆಯವ್ರಿಗೆ ಯಾಕೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದಾರೆ? ಮಹಾಮಾಯೆ ನಮ್ಮನ್ನ ಆವರಿಸಿ. ಮಾಯೆಯಿಂದ ನಾವು ಆವೃತರಾಗಿದ್ದೀವಿ. ನೋಡಿ, ನಮ್ಗೆ ಇಷ್ಟ ದಿವಸ ಇದೇ ಜೀವನ ಅಲ್ವಾ. ಆಹಾರ ನಿದ್ರಾ ಭಯ ಮೈಥುನ, ಆಹಾರ ನಿದ್ರಾ ಭಯ ಮೈಥುನ, ಇದೇ ಜೀವನ ಅನ್ಕೊಂಡಿದ್ವಿ. ನಮಗ್ ಗೊತ್ತೇ ಆಗ್ಲಿಲ್ಲ ಪ್ರಾಣಿಗಳು ಅದೇ ಮಾಡ್ತಾ ಇದೆ, ನಾವು ಅದೇ ಮಾಡ್ತಾ ಇದೀವಿ. ಹಾಗಾದ್ರೆ ಏನಿದ್ರ ಒಂದು ಏನು ಕಾರಣ ಏನು? ಯಾಕೆ ನಾವ್ ಇದನ್ನ ಈ ತರ ಆಹಾರ ನಿದ್ರಾ ಭಯ ಮೈಥುನದಲ್ಲಿ ನಾವು ಒಂದು ಜೀವನವನ್ನ ಮಾಡ್ಬೇಕು? ನಾನು ಯಾಕೆ ಹುಟ್ಬೇಕು ಈ ತರ ಅಂತ ನಾವ್ ಯಾರು ಯೋಚನೆ ಮಾಡ್ಲಿಲ್ಲ. ಇರೋದೇ ಈ ತರನೇ ನಾವು ಹುಟ್ಟಿ ನಾವ್ ಒಂದಿನ ಹೋಗ್ಬೇಕು ಅಂದ್ರೆ ನಾವ್ ಅರ್ಥ ಮಾಡ್ಕೊಂಡ್ವಿ ಅಲ್ವಾ. ಏನೋ ಒಂದ್ ಕಾರಣ ಇದೆ ಅಂತ ಹೇಳ್ಬಿಟ್ಟು ನಾವ್ ಯಾರು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಲ್ವಾ. ಇವಾಗ ನಾವು ಪ್ರಾಣಿಗಳ ಜೀವನವನ್ನ ನೋಡಿದ್ವಿ. ಸೊ ಅದ್ ಬೇರೆ ಏನನ್ನೂ ಮಾಡ್ತಾ ಇಲ್ಲ, ಒಂದು ಸ್ಕೂಲಿಗೂ ಹೋಗ್ತಾ ಇಲ್ಲ, ಒಂದು ಕೆಲ್ಸಕ್ಕೂ ಹೋಗ್ತಾ ಇಲ್ಲ ಅಲ್ವಾ. ಸೊ ಆ ತರನೇ ಒಂದು ಜೀವನವನ್ನ ಕಳೀತಾ ಇದೆ ಅದು. ಸೊ ಇವಾಗ ನಾವೂನು ಸಹ ಅದೇ ತರ ಜೀವನವನ್ನ ಕಳೆದ್ರೆ ನಮ್ಗೂನು ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಅಂತ ಹೇಳ್ಬಿಟ್ಟು ನಾವ್ ಯಾವತ್ತೂ ಯೋಚನೆ ಮಾಡ್ಲಿಲ್ಲ ಅಲ್ವಾ. ಇನ್ನ ಹೆಚ್ಚು ಹೆಚ್ಚು ಸುಖ ಪಡ್ಲಿಕ್ಕೆ ಏನೆಲ್ಲ ಒಂದು ಸಾಮಾನುಗಳು ಬೇಕು, ಸಾಮಗ್ರಿಗಳು ಬೇಕು ಅಂತ ನಾವು ಕಂಡಿಡ್ಕೊಂತಾನೇ ಹೋದ್ವಿ ಅಲ್ವಾ. ಸೊ ಅದಕ್ಕೇನೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲನೂ ಸಹ ಇದು ಸಕಲ ಕಾರಣಗಳಿಗೆ ಕಾರಣ ಕೃಷ್ಣ ಅಂತ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇರೋದು ವಿದ್ವಾಂಸರಿಗೆ ಮಾತ್ರ, ಬೇರೆಯವರಿಗೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅವರೆಲ್ಲರನ್ನೂ ಸಹ ಮಾಯೆಗೆ ಒಳಗಾಗಿದ್ದಾರೆ. ಮತ್ತೆ ನಾವ್ ಇನ್ನ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು, ಭಗವಂತ ಅವರು ಸೃಷ್ಟಿ ಮಾಡ್ಬಿಟ್ಟು ನಮ್ಮನ್ನ ಸರಿ ಬಿಡಿ, ನೀವೇನಾದ್ರೂ ಹೇಗೋ ಜೀವನ ಮಾಡ್ಕೊಳ್ಳಿ, ನಿಮ್ ಪಾಡ್ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಇದ್ ಮಾಡಿಲ್ಲ ಅಲ್ವಾ. ನಮ್ಮನ್ನ ಹಾಗೆ ಕೈ ಬಿಟ್ಟಿಲ್ಲ ಅವ್ರು ನಮ್ಗೆ ಸೃಷ್ಟಿ ಮಾಡಿದ್ರು, ಮತ್ತೆ ಪಾಲನೆನೂ ಮಾಡ್ತಾರೆ. ಸೊ ಅದಾದ್ಮೇಲೆ ಮತ್ತೆ ಅವ್ರು ನಮ್ಗೆ ಅವರು ನಾಶ ಅಂತಂದ್ರೆ ಪ್ರಳಯನೂ ಮಾಡ್ತಾರೆ ಅಲ್ವಾ. ಪ್ರಳಯ ಆದ್ಮೇಲೆ ಮತ್ತೆ ಅವ್ರು ನಮ್ಗೆ ಇನ್ನೊಂದು ಅವಕಾಶ ಕೊಡ್ತಾರೆ ಅಲ್ವಾ. ಮತ್ತೆನೂ ನಾವೇನು ಬುದ್ಧಿ ಕಲ್ತ್ಕೊಂಡಿಲ್ಲ ಅಂತಂದ್ರೆ ಮತ್ತೆ ನಮ್ಗೆ ಇನ್ನೂ ಒಂದ್ಸತಿ ಅವಕಾಶವನ್ನ ಅವಕಾಶದ ಮೇಲೆ ಅವಕಾಶವನ್ನ ಅವ್ರು ಕೊಟ್ಟನೇ ಹೋಗ್ತಾರೆ ಅಲ್ವಾ. ಈ ತರ ಬ್ರಹ್ಮನ 100 ವರ್ಷ ಆಯಸ್ಸಿರೋ ತನಕ ನಮ್ಗೆ ನಾವು ಮತ್ತೆ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ನಾವೇನಾದ್ರೂ ಒಂದು ಇಚ್ಛೆಯನ್ನ ಪಡ್ತೀವ ಅನ್ನೋದಕ್ಕೆ ಅವರು ಹಲವಾರು ನಮ್ಗೆ ಅವಕಾಶಗಳನ್ನ ಕೊಡ್ತಾನೆ ಹೋಗ್ತಾರೆ ಅಲ್ವಾ. ಕೊನೆಗೂ ನಮ್ಗೆ ಆತರ ಒಂದು ಇಚ್ಛೆ ಬರ್ಲಿಲ್ಲ ಅಂದ್ರೆ ಏನಾಗತ್ತೆ? ಬ್ರಹ್ಮನ 100 ವರ್ಷ ಆಯಸ್ಸು ಮುಗಿದ್ಮೇಲೆ ಏನಾಗುತ್ತೆ ಅಂತ ನಾವು ತಿಳ್ಕೊಂಡ್ವಿ? ಪ್ರಲಯ, ಮಹಾಪ್ರಳಯ ಆಗತ್ತೆ. ಮಹಾಪ್ರಳಯ ಆದಾಗ ಎಲ್ಲವೂ ಸಹ ನಾಶ ಆಗತ್ತೆ. ಎಲ್ಲವೂ ಸಹ ನಾಶ ಆಗೋದಂದ್ರೆ ಏನರ್ಥ? ಎಲ್ಲವೂ ಸಹ ಜೀವಿಗಳು ಮತ್ತೆ ಈ ಎಲ್ಲಾ ಭೌತಿಕ ಅಂದ್ರೆ ಮೆಟೀರಿಯಲ್ಸ್ ಅಂತ ವಸ್ತುಗಳು ಅಂತ ನಾವೇನಂತ ಕರಿತೀವಿ, ಎಲ್ಲವೂ ಸಹ ಯಾರಲ್ಲಿ ಲೀನ ಆಗತ್ತೆ? ಗರ್ಭೋದಕಶಾಹಿ ವಿಷ್ಣುವಿನ ಇಲ್ಲ, ಅದು ಗರ್ಭದಲ್ಲಿ. ಗರ್ಭೋದಕಶಾಹಿ ವಿಷ್ಣು ಅಂತಂದ್ರೆ ಅದು ಬ್ರಹ್ಮನ ಒಂದು ದಿನದ ಅವಧಿಯಲ್ಲಿ ಕೊನೆಯಲ್ಲಿ ಆಗಬೇಕಾದಾಗ ಅದು ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ಹೋಗುತ್ತೆ. ಕಾರಣೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ಹೋಗಿ ನಾವೆಲ್ಲ ಸೇರ್ಕೊಂಡ್ಬಿಡ್ತೀವಿ ಅಲ್ವಾ. ಅನಂತ ವರ್ಷಗಳು ನಾವೆಲ್ಲಿರ್ತೀವಿ. ಮತ್ತೆ ನಾವು ಏನು ಅಂದ್ರೆ ಅವರು ಉಸಿರು ಹೊರಗಡೆ ಬಿಟ್ಟಾಗ ಮತ್ತೆ ಹೊಸ ಹೊಸ ಬ್ರಹ್ಮಾಂಡಗಳು ಸೃಷ್ಟಿಯಾದಾಗ ಮತ್ತೆ ಇನ್ನೊಂದು ಯಾವ್ದೋ ಒಂದು ಬ್ರಹ್ಮಾಂಡಕ್ಕೆ ಹೋಗ್ತೀವಿ.
ಈ ತರ ನಾವು ಎಷ್ಟು ಬಾರಿ ಮಾಡಿದೀವೋ ನಮ್ಗೆ ಗೊತ್ತಿಲ್ಲ ಅಲ್ವಾ. ಸೊ ನಾವ್ ಇದನ್ನ ಯಾವ್ದನ್ನು ಸಹ ನಾವು ಯೋಚನೆ ಮಾಡ್ತಿಲ್ಲ. ಇದೆಲ್ಲ ಅರ್ಥ ಮಾಡ್ಕೋಬೇಕಂತಂದ್ರೆ ವಿದ್ವಾಂಸರಿಗೆ, ಭಕ್ತರಿಗೆ ಮಾತ್ರನೇ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಈಗ ಪ್ರಭುಪಾದರು ಏನಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಭಾವಾರ್ಥ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದವರಿಗೆ ಜಯವಾಗಲಿ. ಯಾರೆಲ್ಲ ಓದಿಲ್ವೋ ಅವ್ರು ಓದಿ, ಒಂದು 10 ಲೈನ್ಸ್ ಅಷ್ಟು ಓದಿ, ಬೇರೆಯವ್ರಿಗೂ ಸಹ ಅವಕಾಶ ಸಿಗುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ: ಬ್ರಹ್ಮನಿಂದ ಮೊದಲ್ಗೊಂಡು ಶಿವ ಮತ್ತು ವಿಷ್ಣು ಕೂಡ ಒಳಗೊಂಡ ವಿವಿಧ ದೇವತೆಗಳು ಈ ಭೌತಿಕ ಜಗತ್ತಿನ ಸೃಷ್ಟಿಕರ್ತ, ಪಾಲನಕರ್ತ ಮತ್ತು ಲಯಕರ್ತಗಳೆಂದು ಊಹಿಸಲಾಗಿದೆ. ಆದರೆ ವಾಸ್ತವವಾಗಿ ಅವರಲ್ಲ. ನಿಜ ಸಂಗತಿ ಎಂದರೆ ಪ್ರತಿಯೊಂದು ಕೂಡ ಶಕ್ತಿ ವೈವಿಧ್ಯಗಳಲ್ಲಿ ಅಭಿವ್ಯಕ್ತನಾದ ದೇವೋತ್ತಮ ಪರಮ ಪುರುಷನಾಗಿರುತ್ತಾನೆ. ಏಕಮೇವ ದ್ವಿತೀಯಂ ಬ್ರಹ್ಮ. ಅವನನ್ನುಳಿದು ಎರಡನೆಯವನಿಲ್ಲ. ನಿಜವಾದ ವಿದ್ವಾಂಸರು ವಿಪಶ್ಚಿತ್ ಯಾರೆಂದರೆ ಬದುಕಿನ ಯಾವುದೂ ಸ್ಥಿತಿಯಲ್ಲ ಆದರೂ ದೇವೋತ್ತಮ ಪರಮ ಪುರುಷನನ್ನು ತಿಳಿಯತಕ್ಕ ಮತ್ತು ಕಾಣತಕ್ಕ ಮಟ್ಟಕ್ಕೆ ಏರಿದವರು. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನ ಸಂತ ಸದೈವ ಹೃದಯೇಶು ವಿಲೋಕಯಂತಿ. ಬ್ರಹ್ಮ ಸಂಹಿತದ 5ನೇ ಅಧ್ಯಾಯ 38ನೇ ಶ್ಲೋಕ. ದುಃಖದ ಪರಿಸ್ಥಿತಿಗಳು ಕೂಡ ಪರಮ ಪ್ರಭುವಿನ ಉಪಸ್ಥಿತಿಯನ್ನು ಪ್ರತಿನಿಧಿಸುವವೆಂದು ವಿದ್ವದ್ ಭಕ್ತರು ಅವರನ್ನು ಸ್ವೀಕರಿಸುವರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ನಾವೇ ನೆಕ್ಸ್ಟ್ ಹೋಗೋಣ. ನಮ್ಗೆ ಇವಾಗ ಈ ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಮಾಡ್ತಾರೆ ಅಂತಂದ್ರೆ, ವಿದ್ವಾಂಸರು ಯಾವ ತರ ಅರ್ಥ ಮಾಡ್ಕೊಂಡಿದ್ದಾರೆ, ಯಾರು ವಿದ್ವಾಂಸರಲ್ವೋ ಅವ್ರು ಏನು ಅರ್ಥ ಮಾಡ್ಕೊಂಡಿದ್ದಾರೆ, ಅವರ ಜ್ಞಾನ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಅಲ್ವಾ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ನಾವು ಇಷ್ಟು ದಿವಸ ನಾವೇನಂತ ತಿಳ್ಕೊಂಡಿದ್ವಿ, ಸೃಷ್ಟಿಯನ್ನ ಯಾರು ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ, ಬ್ರಹ್ಮ. ಬ್ರಹ್ಮ. ಮತ್ತೆ ಸ್ಥಿತಿ ಪಾಲನೆಯನ್ನ ಯಾರು ಮಾಡ್ತಾರೆ ಅಂತ ನಾವು ತಿಳ್ಕೊಂಡ್ವಿ, ವಿಷ್ಣು. ಮತ್ತೆ ಲಯವನ್ನ ಯಾರು ಮಾಡ್ತಾರೆ ಅಂತ ತಿಳ್ಕೊಂಡ್ವಿ, ಶಿವ. ಆದ್ರೆ ಇದು ಹೌದು, ಇದು ತಪ್ಪಲ್ಲ, ಸುಳ್ಳಲ್ಲ ಅಲ್ವಾ, ಇದು ಸತ್ಯನೇ. ಆದ್ರೆ ಅವ್ರು ಯಾರನ್ನು ಸಹ ಆ ಮೂಲ ಕಾರಣಗಳಿಗೆ ಹೋಗ್ತಾ ಇಲ್ಲ ಅಲ್ವಾ. ಆ ಸಕಲ ಕಾರಣಗಳಿಗೆ ಕಾರಣ ಯಾರು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳಿಕ್ ಹೋಗ್ತಿಲ್ಲ. ಸೊ ಯಾರು ಆ ಒಂದು ಪ್ರೇಮ ಅನ್ನೋ ಒಂದು ಅಂಜನವನ್ನ ಅವರು ಕಣ್ಣಿಗೆ ಹಾಕೊಂಡಿದಾರೋ ಅವ್ರಿಗೆ ಮಾತ್ರನೇ ಆ ಒಂದು ಸತ್ಯ ಸಂಗತಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಅಲ್ವಾ. ಅವ್ರಿಗೆ ಗೊತ್ತು ಇದೆಲ್ಲದಕ್ಕೂ ಕಾರಣ ದೇವೋತ್ತಮ ಪರಮ ಪುರುಷ ಕೃಷ್ಣ ಅಂತ ಹೇಳ್ಬಿಟ್ಟು ಅಲ್ವಾ. ಅಂದ್ರೆ ಯಾರು ವಿದ್ವಾಂಸರಲ್ಲೂ ಅವ್ರ ಏನಂತ ಅರ್ಥ ಮಾಡ್ಕೊಂಡಿದ್ದಾರೆ, ಓ ಬ್ರಹ್ಮನೇ ಸೃಷ್ಟಿ ಮಾಡೋದು, ಅಂದ್ರೆ ಅವ್ರಿಗೆ ಯಾರನ್ನು ಸಹ ಅವ್ರ ಮೇಲೆ ಇನ್ಯಾರು ಇಲ್ಲ ಈ ತರನೇ ಸೃಷ್ಟಿ ಮಾಡಪ್ಪ ಅಂತ ಹೇಳಲಿಕ್ಕೆ, ಒಂದು ಮಾರ್ಗದರ್ಶನ ಕೊಡ್ಲಿಕ್ಕೆ ಅಥವಾ ಶಕ್ತಿಯನ್ನ ಕೊಡ್ಲಿಕ್ಕೆ ಇನ್ಯಾರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ. ಬ್ರಹ್ಮ ಸೃಷ್ಟಿ ಮಾಡೋದು ಸತ್ಯನೇ, ಆದ್ರೆ ಅವ್ರಿಗೆ ಯಾರು ಮಾರ್ಗದರ್ಶನ ಕೊಡ್ತಾ ಇದಾರೆ, ಯಾರು ಎಂಪವರ್ಮೆಂಟ್ ಶಕ್ತಿಯನ್ನ ಯಾರು ಕೊಡ್ತಾ ಇದಾರೆ, ದೇವೋತ್ತಮ ಪರಮ ಪುರುಷ ಕೃಷ್ಣ ಕೊಡ್ತಾ ಇದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಲ್ವಾ. ವಿಷ್ಣು ಹೌದು, ಅವರೇ ಎಲ್ಲರನ್ನ ಪಾಲನೆ ಮಾಡ್ತಾ ಇರೋದು, ಆದ್ರೆ ವಿಷ್ಣು ಅವರ ಮೂಲ ಯಾರು, ಅವ್ರು ಯಾರಿಂದ ಬಂದ್ರು, ಕೃಷ್ಣನಿಂದ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಅಲ್ವಾ. ಮತ್ತೆ ಶಿವ ಹೌದು, ಅವರೇ ಲಯ ಮಾಡ್ತಾ ಇರೋದು, ಆದ್ರೆ ಆ ಲಯವನ್ನ ಮಾಡ್ಲಿಕ್ಕೆ ಯಾರು ಆ ಶಕ್ತಿಯನ್ನ ಕೊಡ್ತಾ ಇದ್ದಾರೆ, ಯಾರು ಅಪ್ಪಣೆಯನ್ನ ಕೊಡ್ತಾ ಇದ್ದಾರೆ, ಯಾವ ಸಮಯದಲ್ಲಿ ನೀವು ಲಯವನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಶಿವನಿಗೆ ಅಲ್ವಾ, ಅದ್ಯಾರು ಯೋಚನೆ ಮಾಡ್ತಾ ಇಲ್ಲ ಅಲ್ವಾ. ಅದೆಲ್ಲಾನು ಬರ್ತಾ ಇರೋದು ದೇವೋತ್ತಮ ಪರಮ ಪುರುಷ ಕೃಷ್ಣನಿಂದ. ಸೊ ಇದು ಈ ನಿಜ ಸಂಗತಿ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಸೊ ಇದು ಗೊತ್ತಿರೋದೇನೆ ಯಾರು ಭಕ್ತರಿರ್ತಾರೋ ಅವ್ರು ಮಾತ್ರನೇ ಗೊತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಮೊದಲನೇ ವಿಷಯವನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಪ್ರತಿಯೊಂದು ಕೂಡ ಶಕ್ತಿ ವೈವಿಧ್ಯದಲ್ಲಿ ಅಭಿವ್ಯಕ್ತನಾದ ದೇವೋತ್ತಮ ಪರಮ ಪುರುಷನಿರುತ್ತಾನೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಒಬ್ರೇ ಇರೋದಲ್ಲಿ, ಇನ್ನೊಬ್ರು ಎರಡನೇವ್ರು ಇಲ್ಲ ಅಲ್ಲಿ. ಅದಕ್ಕೆ ದೇವೋತ್ತಮ ಪರಮ ಪುರುಷನನ್ನ ಏಕಮೇವಾ ದ್ವಿತೀಯಂ ಬ್ರಹ್ಮ ಅಂತ ಕರೀತಾರೆ. ಇನ್ನ ಎರಡನೇವ್ರು ಇಲ್ಲ, ಅವರ ಸರಿ ಸಮಾನರಾದವರು ಯಾರೂ ಇಲ್ಲ ಅಲ್ವಾ. ಭಗವದ್ಗೀತೆಯಲ್ಲೂ ಸಹ ಒಂದು ಪ್ರಶ್ನೆ ಅಂದ್ರೆ ಒಂದು ಶ್ಲೋಕ ಬರುತ್ತೆ, ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಕೃಷ್ಣ ಹೇಳ್ತಾರೆ, ನನ್ನನ್ನ ಮೀರಿಸಿದವ್ರು ಯಾರು ಇಲ್ಲ, ನನಗಿಂತ ಶ್ರೇಷ್ಠರಾದವ್ರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು. ಯಾವ ಶ್ಲೋಕ ಅದು? ಮತ್ಥ ಪರತರಂ ನಾಣ್ಯ. ಹರಿ ಬೋಲ್ ಮಾತಾಜಿ, ಹೇಳಿ ಮಾತಾಜಿ. ಮತ್ಥ ಪರತರಂ ನಾಣ್ಯಾತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಧನ್ಯವಾದಗಳು. ಧನ್ಯವಾದಗಳು ನಂದಿನಿ ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಸೊ ನೋಡಿ, ಅವರನ್ನ ಬಿಟ್ರೆ ಇನ್ ಯಾರು ಇಲ್ಲ. ಅದಕ್ಕೆ ನಮ್ಗೆ ಏನು ಚೈತನ್ಯ ಚರಿತಾಂಶದಲ್ಲೂ ಹೇಳ್ತಾರೆ, ಏಕಲೇ ಈಶ್ವರ ಕೃಷ್ಣ ಆರಸಭಾ ಭೃತ್ಯ ಅಲ್ವಾ. ಒಬ್ರೇ ಈಶ್ವರ ಇರೋದು, ದೇವೋತ್ತಮ ಪರಮ ಪುರುಷ. ಸೊ ಬೇರೆಯವರೆಲ್ಲರೂ ಸಹ ಅವ್ರು ಹೇಳ್ದಂಗೆ ಅಲ್ಲಿ ಕೆಲಸ ಮಾಡ್ತಿರೋಂತಹ ಸೇವಕರು ಅಷ್ಟೇನೆ. ಅವ್ರು ಏನ್ ಡ್ಯಾನ್ಸ್ ಮಾಡಿಸ್ತಾರೋ ಆತರ ನಾವು ನೃತ್ಯ ಮಾಡ್ಬೇಕು ಅಲ್ವಾ. ಒಬ್ರೇ ಇರೋದು, ಏಕಲೇ ಈಶ್ವರೇ ಕೃಷ್ಣ, ಒಬ್ರೇ ಇರೋದು ಈಶ್ವರ. ಸೊ ಅದನ್ನ ನಮ್ಮ ಎಲ್ಲ ಧರ್ಮ ಗ್ರಂಥದಲ್ಲೂ ಸಹ ಹೇಳ್ತಾ ಇದ್ದಾರೆ. ಸೊ ಇದನ್ನ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ? ನಿಜವಾದ ವಿದ್ವಾಂಸರು ಮಾತ್ರ ಅರ್ಥ ಮಾಡ್ಕೊಂಡಿದ್ದಾರೆ.
ಸೊ ಯಾವುದೇ ಒಂದು ಸ್ಥಿತಿಯಲ್ಲಿಯೂ ಸಹ, ನಮ್ಮ ಬದುಕಿನ ಯಾವುದೇ ಸ್ಥಿತಿಯಲ್ಲೂ ಸಹ ನಾವು ದೇವೋತ್ತಮ ಪರಮ ಪುರುಷನನ್ನ ತಿಳಿಬೇಕು ಅಂತಂದ್ರೆ ಯಾರಿಗೆ ಸಾಧ್ಯ ಆಗತ್ತೆ? ಯಾರು ಪ್ರೇಮಾಂಜನವನ್ನ ಹಚ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರನೇ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಇನ್ನ ಒಂದು ಇವಾಗ 2ನೇ ವಿಷಯವನ್ನ ಹೇಳ್ತಾರೆ. ಇದು ತುಂಬಾ ಚೆನ್ನಾಗಿರುವಂತಹ ವಿಷಯ. ಸೊ ಇವಾಗ ಅಕಸ್ಮಾತ್ ನಮಗೆ ಕಷ್ಟ ಬರುತ್ತೆ, ಇವಾಗ ನೀವು ಭಕ್ತಿಯನ್ನ ಮಾಡ್ತಾ ಇದ್ದೀರಾ, ಇವಾಗ ನಿಮ್ಮ ಜೀವನದಲ್ಲಿ ಏನೋ ಕಷ್ಟ ಬರುತ್ತೆ, ಅವಾಗ ನಿಮ್ಮ ಒಂದು ಅದಕ್ಕೆ ಇಂಟರ್ಪ್ರಿಟೇಷನ್ ನೀವು ಯಾವ ತರ ಯೋಚನೆ ಮಾಡ್ತೀರಾ? ಅಯ್ಯೋ ನನಗೆ ಹಿಂಗೆ ಕಷ್ಟ ಬಂತಲ್ಲ, ನಾನು ಭಗವಂತನನ್ನ ಇಷ್ಟು ನಂಬಿದ್ದೆ, ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀನಿ. ಸೊ ಆತರ ನಮ್ಗೆ ಅನ್ಸುತ್ತೆ ಯೂಶಲಿ ಅಲ್ವಾ? ಸೊ ಇವಾಗ ನಿಮ್ಗೆ ಏನ್ ಅನ್ಸುತ್ತೆ? ಇವಾಗೆಲ್ಲ ನೀವು ಭಕ್ತಿ ಮಾಡ್ತಾ ಇದ್ದಾರೆ, ನಿಮ್ಗೊಂದು ಕಷ್ಟ ಬರುತ್ತೆ ಜೀವನದಲ್ಲಿ, ಬರಬಾರ್ದು, ಅಕಸ್ಮಾತ್ ಬರುತ್ತೆ ಅನ್ಕೊಳ್ಳಿ, ಎಲ್ಲರಿಗೂ ಬಂದೇ ಬರುತ್ತೆ ಕಷ್ಟ ಅಲ್ವಾ? ಅವಾಗ ನೀವೇನಂತ ಯೋಚನೆ ಮಾಡ್ತೀರಾ? ಅದ್ ನಮ್ಮ ಕರ್ಮ ಪ್ರಕಾರ ನಮ್ಗೆ ಸಿಕ್ಕಿದ ಬಂದಿರುತ್ತೆ ಅನ್ಕೊಳ್ತೀವಿ. ನಮ್ಮ ಕರ್ಮ, ಅದು ಪಾಸ್ಟ್ ಲೈಫ್ ಅದು. ಓಕೆ, ಮತ್ತಿನ್ನೇನ್ ಅನ್ಕೋತೀರಾ? ಇನ್ನೇನಾದ್ರೂ ಅನ್ಕೋತೀರಾ? ಬೇರೆಯವ್ರು ಯಾರಾದ್ರೂ ಹೇಳ್ತೀರಾ? ನಿಮ್ಗೆ ಕಷ್ಟ ಬಂದಾಗ ನಿಮ್ಗೆ ಇವಾಗ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು? ನಾವ್ ಯಾವ್ದೋ ಜನ್ಮದಲ್ಲಿ ಕರ್ಮ ಮಾಡಿದ್ರೆ ಅದಕ್ಕೆ ನಮ್ಗೆ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀರಿ ಅನ್ಕೊಳ್ತೀವಿ ಮಾತಾಜಿ. ಹಾ, ಧನ್ಯವಾದ ಮಾತಾಜಿ. ಮತ್ತಿನ್ ಯಾರಾದ್ರೂ ಹೇಳ್ತೀರಾ? ನಾನು ಇಷ್ಟು ಭಕ್ತಿ ಮಾಡಿದ್ರು ಭಗವಂತ ನನ್ಗೆ ಯಾಕೆ ಕಷ್ಟ ಕೊಟ್ಟಿದ್ದಾನೆ ಅಂತ ನಿಮ್ಗೆ ಅನ್ಸುತ್ತಾ? ಮೊದ್ಲು ಯಾವಾಗ ಗೊತ್ತಿರ್ಲಿಲ್ಲ, ಆಗ ಅನ್ಸಿತ್ತು ಮಾತಾಜಿ. ಈಗ ಹಂಗ ಅನ್ನಿಸ್ತಿಲ್ಲ. ಗೊತ್ತಾಗ್ತಿದೆ ಅಲ್ಲ, ನಮ್ಮ ಕರ್ಮ ನಾವು ಈಗ್ಲೂ ಅನಿಸ್ತದೆ ಮಾತಾಜಿ. ಇಲ್ಲ, ನನಗೆ ಅನ್ಸುದಿಲ್ಲ, ನನಗೆ ಗೊತ್ತಿಗೆ ನನ್ನ ಕರ್ಮ ನಾನ್ ತಿಂತಿದ್ದೇನೆ. ಓಕೆ, ಸೊ ಭಗವಂತನಿಗೆ ಇಷ್ಟು ಭಕ್ತಿ ಮಾಡ್ತೀನಿ, ನನ್ಗೆ ಯಾಕೆ ಹಿಂಗ್ ಕಷ್ಟ ಕೊಟ್ರು ಭಗವಂತ ಅಂತ ಅಲ್ವಾ? ಸೊ ನಮ್ಗೆ ಬೇಗ ಹಾಗೆ ಅನ್ಸುತ್ತೆ. ಸೊ ಇವಾಗ ನಮ್ಗೆ ಇಲ್ಲಿ ಏನನ್ನ ಹೇಳಕ್ಕೆ ಹೊರಟಿದ್ದಾರೆ ಪ್ರಭುಪಾದರು ಅಂತಂದ್ರೆ, ಏನು ಒಂದು ಭಗವಂತ ಕಷ್ಟವನ್ನ ಕೊಡ್ತಾ ಇದ್ದಾರೆ, ಅದನ್ನ ವಿದ್ವಾಂಸರು ಏನಂತ ಅನ್ಕೋತಾರೆ ಅಥವಾ ಭಕ್ತರು ಏನಂತ ಅನ್ಕೋತಾರೆ ಅಂದ್ರೆ, ನಮ್ಮನ್ನ ಅವರು ಪರಿಶುದ್ಧರನ್ನಾಗಿ ಮಾಡ್ಲಿಕ್ಕೆ ಭಗವಂತ ಈ ಕಷ್ಟದ ರೂಪದಲ್ಲಿ ಬಂದಿದ್ದಾರೆ ಅಂತ ಅನ್ಕೋತಾರೆ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಆ ಕಷ್ಟವನ್ನ ಅನುಭವಿಸೋದಂತೂ ಅನುಭವಿಸ್ಲೇಬೇಕಾಗತ್ತೆ ನಾವು. ಆದ್ರೆ ನಾವು ಯಾವ ಒಂದು ಭಾವದಲ್ಲಿ ಅನುಭವಿಸ್ತೀವೋ ಅದ್ರ ಮೇಲೆ ಅದು ನಮ್ಗೆ ತುಂಬಾ ಏನು ಅದು ದುಃಖವನ್ನ ಕೊಡುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು, ಅದು ತುಂಬಾ ಮುಖ್ಯವಾಗಿರುವಂತದ್ದು. ಮತ್ತೆ ಭಕ್ತರು ಇನ್ನ ಏನಂತ ಅರ್ಥ ಮಾಡ್ಕೋತಾರೆ ಅಂದ್ರೆ, ನನ್ನ ಒಂದು ಕರ್ಮ ಫಲಕ್ಕೆ ಇನ್ನ ಹೆಚ್ಚು ನನಗೆ ಕಷ್ಟ ಬರ್ಬೇಕಾಗಿತ್ತು, ಆದ್ರೆ ಭಗವಂತ ದಯಾಮಯ. ಸೊ ಅವನ ದಯೆಯಿಂದ ನನಗೆ ಇವಾಗ ತಲೆಗೆ ಏಟಾಗ್ಬೇಕಾಗಿರೋದು ಈಗ ಕಾಲಿಗೆ ಏಟಾಗಿದೆ, ಅಂತಹ ಒಂದು ಚಿಕ್ಕ ಒಂದು ತೊಂದರೆಯಲ್ಲೇ ಹೊರಟೋಗ್ತಾ ಇದೆ ನನ್ನ ಒಂದು ಕರ್ಮ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ ಅಲ್ವಾ? ಸೊ ಇವಾಗ ಅದನ್ನೇ ನಮ್ಗೆ ಇವಾಗ ಹೇಳ್ತಾರೆ, ನೋಡೋಣ ಅಂತ ಇಲ್ಲಿ ಏನನ್ನ ಹೇಳ್ತಾರೆ ಅಂತ. ಹರೇ ಕೃಷ್ಣ. ಬೇರೆ ಯಾರಾದ್ರೂ ಓದಿ. ಒಬ್ಬ ಭಕ್ತನು ಕಷ್ಟದಲ್ಲಿದ್ದಾಗ, ಇಲ್ಲಿಂದ ಒಂದ್ 10 ಲೈನ್ಸ್ ಓದ್ಲಿ. ಹರೇ ಕೃಷ್ಣ. ಕೇಳಿಸ್ತಾ ಇಲ್ವಾ ನನ್ ಮಾತಾಡ್ತಾ? ಈಗ ಕೇಳಿಸ್ತೈತಾ ಮಾತಾಜಿ? ಒಬ್ಬ ಭಕ್ತನು ಕಷ್ಟದಲ್ಲಿದ್ದಾಗ ಭಕ್ತನನ್ನು ಭೌತಿಕ ರೂಪದಲ್ಲಿ ಆವಿರ್ಭವಿಸಿರುವ ಭೌತಿಕ ಜಗತ್ತಿನ ಜಗತ್ತಿನ ಕಲ್ಮಶದಿಂದ ಬಿಡುಗಡೆ ಮಾಡಲು ಅಥವಾ ಪರಿಶುದ್ಧಗೊಳಿಸಲು ಭಗವಂತನು ಕಷ್ಟದ ರೂಪದಲ್ಲಿ ಆವಿರ್ಭವಿಸಿರುವನೆಂದು ಅವನು ತಿಳಿಯುತ್ತಾನೆ. ಈ ಭೌತಿಕ ಜಗತ್ತಿನಲ್ಲಿದ್ದಾಗ ಒಬ್ಬನು ವಿವಿಧ ಪರಿಸ್ಥಿತಿಯಲ್ಲಿರುತ್ತಾನೆ. ಆದುದರಿಂದ ಭಕ್ತನು ಕಷ್ಟ ಪರಿಸ್ಥಿತಿಯನ್ನು ಭಗವಂತನ ಇನ್ನೊಂದು ಲಕ್ಷಣವಲ್ಲದೆ ಬೇರೆಯಲ್ಲವೆಂದು ತಿಳಿಯುತ್ತಾನೆ. ತತೇನು ಕಂಪಂ ಸುಸಮೀಕ್ಷ ಕ್ಷಮಾಣಃ ಭಗವತ 10.14.8. ಆದುದರಿಂದ ಒಬ್ಬ ಭಕ್ತನು ಕಷ್ಟವನ್ನು ಭಗವಂತನ ಮಹಾನುಗ್ರಹವೆಂದು ಪರಿಗಣಿಸುತ್ತಾನೆ, ಏಕೆಂದರೆ ಅವನು ಕಲ್ಮಶದಿಂದ ಶುದ್ಧನಾದನೆಂದು ತಿಳಿದುಕೊಳ್ಳುತ್ತಾನೆ. ತೇಷ ಮಹಾಂ ಸಮುದ್ಧಾರ್ಥ ಮೃತ್ಯು ಸಂಸಾರ ಸಾಗರ. ಗೀತಾ 12.7. ಕಷ್ಟ ಕಾಣಿಸಿಕೊಳ್ಳುವಿಕೆಯು ಭಕ್ತನಿಗೆ ಮೃತ್ಯು ಸಂಸಾರವೆಂದು ಕರೆಯಲಾದ ಅಥವಾ ಜನನ ಮರಣಗಳ ಪುನರಾವೃತ್ತಿಗಳುಳ್ಳ ಈ ಭೌತಿಕ ಜಗತ್ತಿನಿಂದ ಪರಿಹಾರ ನೀಡುವುದಕ್ಕಿರುವ ನೇತ್ಯಾತ್ಮಕ ಪ್ರಕ್ರಿಯೆಯಾಗಿರುತ್ತದೆ. ಶರಣಾಗತಾತ್ಮನನ್ನು ಪುನರಾವರ್ತನೆಗೊಳ್ಳುವ ಜನನ ಮರಣಗಳಿಂದ ಕಾಪಾಡಲು ಭಗವಂತನು ಅವನಿಗೆ ಸ್ವಲ್ಪ ಕಷ್ಟವನ್ನು ಕೊಟ್ಟು ಅವನ ಕಲ್ಮಶಗಳನ್ನು ಕಳೆದು ಶುದ್ಧಗೊಳಿಸುವನು. ಭಕ್ತನಲ್ಲದವನಿಗೆ ಇದು ಗೊತ್ತಾಗದು, ಆದರೆ ಒಬ್ಬ ಭಕ್ತನು ತಾನೊಬ್ಬ ವಿಪಶ್ಚಿತ್ ಅಥವಾ ವಿದ್ವಾಂಸನಾದುದರಿಂದ ಇದನ್ನು ಕಾಣಬಹುದು. ಆದುದರಿಂದ ಭಕ್ತನಲ್ಲದವನು ಕಷ್ಟದಲ್ಲಿ ಉದ್ವೇಗಗೊಂಡಿರುತ್ತಾನೆ. ಆದರೆ ಒಬ್ಬ ಭಕ್ತನು ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ.
ಸೊ ಇದನ್ನ ನಾವು ತಿಳ್ಕೊಂಬಿಡೋಣ ಅಂತ. ಇವಾಗ ಕಷ್ಟದ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಸಾಮಾನ್ಯ ಜನಗಳು ಏನ್ ಅನ್ಕೋತಾರೆ, ಕಷ್ಟ ಬಂದಾಗ ಸೊ ಅವರು ನಾನೇನು ತಪ್ಪು ಮಾಡಿಲ್ಲ, ನನಗೆ ಯಾಕೆ ಇಲ್ಲಿ ಕಷ್ಟ ಬಂತು ಅಂತ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಪುನರ್ಜನ್ಮದ ಬಗ್ಗೆನೂ ಗೊತ್ತಿಲ್ಲ. ಮತ್ತೆ ನಮ್ಗೆ ಈ ಜನ್ಮದಲ್ಲಿ ನಾವೇನು ಒಂದು ಕಷ್ಟವನ್ನ ಅಥವಾ ಸುಖವನ್ನ ಅನುಭವಿಸ್ತಾ ಇದೀವಿ, ಇದಕ್ಕೆ ಕಾರಣ ನಾವ್ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳ ಆಧಾರ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡೋದಿಲ್ಲ ಅಲ್ವಾ. ಆದ್ರೆ ಇಲ್ಲಿ ಒಬ್ಬ ವಿದ್ವಾಂಸ ಅನ್ನೋನು ಯಾವ ತರ ಯೋಚನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ. ಇವನ್ ಕಷ್ಟ ಸುಖ ಬಿಟ್ಬಿಡಿ, ಕಷ್ಟ ಬಂದಾಗ್ಲೂ ಸಹ ಒಬ್ಬ ವಿದ್ವಾಂಸ ಎಷ್ಟು ಚೆನ್ನಾಗಿ ಅದನ್ನ ಅವರು ಅನಲೈಸ್ ಮಾಡ್ತಾರೆ ಅಂತಂತಂದ್ರೆ, ಭಗವಂತನೇ ಈ ಕಷ್ಟದ ರೂಪದಲ್ಲಿ ಬಂದಿದ್ದಾನೆ ಅಂತ ಯೋಚನೆ ಮಾಡ್ತಾರೆ. ಇವಾಗ ಭಗವಂತ ಹಲವಾರು ರೂಪದಲ್ಲಿ ಬರ್ತಾರೆ ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೇನೆ ದಶಾವತಾರ ನಾವು ನೋಡಿದ್ವಿ ಅಲ್ವಾ. ಮತ್ತೆ ಇವಾಗ ನಮ್ಗೆ ಕಲಿಯುಗದ ಜನಗಳಿಗೋಸ್ಕರ ಅವ್ರು ಇವಾಗ ಅರ್ಚಾವತಾರದಲ್ಲಿ ಬಂದಿದ್ದಾರೆ ಅಲ್ವಾ. ನಮ್ಗೆ ಇವಾಗ ಭಗವಂತ ಎಲ್ಲಾ ಕಡೆ ಇದ್ರೂ ಸಹ ಕಾಣಿಸ್ತಿಲ್ಲ. ಅದಕ್ಕೆ ನಮ್ಮ ಮೇಲೆ ಕರುಣೆಯನ್ನ ತೋರಿ ಅವರು ಒಂದು ಏನು ಮೂರ್ತಿಯ ರೂಪದಲ್ಲಿ ಅವರು ಬಂದಿದ್ದಾರೆ ಅಲ್ವಾ. ಒಂದು ವಿಗ್ರಹ ರೂಪದಲ್ಲಿ ಬಂದಿದ್ದಾರೆ, ಒಂದು ಚಿತ್ರಪಟದ ರೂಪದಲ್ಲಿ ಬಂದಿದ್ದಾರೆ. ಸೊ ಈ ತರ ಹಲವಾರು ರೂಪದಲ್ಲಿ ನಮಗೆ ಕಾಣಿಸ್ಕೊಳೋ ತರ ಅವರು ಬಂದಿದ್ದಾರೆ. ನಮ್ಗೆ ಅವ್ರು ಇವಾಗ ಆಯ್ತು, ನೀವು ನನ್ನನ್ನ ಪೂಜೆ ಮಾಡ್ಬೇಕು, ಸೇವೆ ಮಾಡ್ಬೇಕು ಅನ್ಕೋತಿರಲ್ಲ, ನಾನು ನಿಮ್ಮ ಸೇವೆನ ಸ್ವೀಕರಿಸ್ತೀನಿ, ನನಗೆ ನೀವು ಈ ರೂಪದಲ್ಲಿ ಪೂಜೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಇವಾಗ ಡಿಟಿ ವರ್ಷಿಪ್ ಅಂತ ನಾವು ಮಾಡ್ತಾ ಇದೀವಿ ಅಲ್ವಾ. ಅದೇ ತರನೇ ಈಗ ಭಗವಂತ ಕಷ್ಟದ ರೂಪದಲ್ಲಿ ಬರ್ತಾನೆ ಭಕ್ತರಿಗೆ. ಯಾಕೆ ಬರ್ತಾರೆ ಅಂತಂತಂದ್ರೆ, ಅವರು ನಮ್ಮ ಎಲ್ಲಾ ಒಂದು ಕಲ್ಮಶವನ್ನ ನಾವು ಶುದ್ಧ ಮಾಡ್ಕೊಳ್ಳಿಕ್ಕೋಸ್ಕರ ಅವರು ಕಷ್ಟದ ರೂಪದಲ್ಲಿ ಬರ್ತಾರೆ. ಸೊ ನಮ್ಗೆ ಅದಕ್ಕೇನೆ ಇಲ್ಲಿ ಒಂದು ಶ್ಲೋಕ ಇದೆ, ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕ ಇದು, ತತ್ತೇನು ಕಂಪಾಂ ಸುಸಮೀಕ್ಷ ಮಾಡೋ ಅಂತ ಹೇಳ್ಬಿಟ್ಟು. ಸೊ ಇದನ್ನ ನೋಡೋಣ. ಮಾತಾಜಿ ಆ ಶ್ಲೋಕ ಹೇಳ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ತತ್ತೇನು ಕಂಪಾಂ ಸುಸಮೀಕ್ಷಮಾಣೋ ಭುಂಜಾನ ಏವಾತ್ಮಕೃತಂ ವಿಪಾಕಂ ರುದ್ವಾಗ್ವಪುರ್ಭಿರ್ವಿದದನ್ನಮಸ್ತೆ ಜೀವತೆಯೋ ಮುಕ್ತಿಪದೇ ಸದಯಾಭಾಕ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್ ಮಾತಾಜಿ. ಸೊ ಇವಾಗ ಈ ಶ್ಲೋಕ ತುಂಬಾ ಮುಖ್ಯವಾಗಿರೋ ಶ್ಲೋಕ. ನಾವು ಇದನ್ನ ಈ ಒಂದು ಭಾವದಲ್ಲೇ ನಾವು ಯಾವಾಗ್ಲೂ ಇರ್ಬೇಕಾಗತ್ತೆ ನಮ್ಗೆ ಕಷ್ಟ ಬಂದಾಗ. ಸೊ ಇಲ್ಲೇನನ್ನ ಹೇಳ್ತಾ ಇದಾರೆ, ತತ್ತೇನು ಕಂಪಾಂ ಸುಸಮೀಕ್ಷಮಾಣೋ ಭುಂಜಾನ ಏವಾತ್ಮಕೃತಂ ವಿಪಾಕಂ ರುದ್ವಾಗ್ವಪುರ್ಭಿರ್ ವಿದಧನ್ ನಮಸ್ತೆ ಜೀವೇತಯೋ ಮುಕ್ತಿ ಪದೇ ಸದಾಯಭಾಕ್. ಸೊ ಇಲ್ಲೇನನ್ನ ಹೇಳ್ತಾ ಇದಾರೆ, ಸೊ ನಾವ್ ಇವಾಗ ನಮ್ಗೇನಾದ್ರೂ ಕಷ್ಟ ಬಂದಾಗ ನಾವು ಹೇಗೆ ನಾವು ಜೀವನವನ್ನ ಮಾಡ್ಬೇಕು ಅಂತಂದ್ರೆ, ಹೌದು ಈ ಕಷ್ಟ ನಮ್ಗೆ ಏನಕ್ ಬಂದಿದೆ, ಇವಾಗ ನೀವೆಲ್ಲ ಹೇಳ್ದ ಹಾಗೆ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳ ಒಂದು ಪರಿಣಾಮ ಇದು. ಅದರ ಫಲವನ್ನ ನಾವು ಇವಾಗ ಅನುಭವಿಸ್ತಾ ಇದೀವಿ. ಇದು ಭಗವಂತ ಏನು ಮಾಡ್ತಾ ಇಲ್ಲ ನಮ್ಗೆ. ಭಗವಂತನಿಗೆ ನನ್ ಕಂಡ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಕಷ್ಟಗಳನ್ನ ಕೊಟ್ಟಿಲ್ಲ. ನಾನೇ ಭಗವಂತ ಒಂದು ಮಾನವ ಜನ್ಮ ಕೊಟ್ಟಾಗ ಆತರ ನಾನು ಜೀವನವನ್ನ ಮಾಡಿ ನಾನು ತೋರಿಸಿದೀನಿ. ಸೊ ಅದಕ್ಕೆ ಪ್ರಕೃತಿಯ ನಿಯಮಗಳ ಅನುಸಾರ ನನಗೆ ಈ ಕಷ್ಟ ಬಂದಿದೆ. ಇದನ್ನ ನಾನೇ ತಂದ್ಕೊಂಡಿರೋದು, ನಾನೇ ಆರ್ಡರ್ ಮಾಡಿರೋದು, ಈ ತರ ಒಂದು ಜೀವನ ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಇದನ್ನ ಅರ್ಥ ಮಾಡ್ಕೊಂಡು ಆ ಕಷ್ಟಗಳನ್ನ ಸಹಿಸ್ಕೊಂಡು ನಾವು ಆ ಕಷ್ಟ ಬಂದಾಗ ನಾವು ಭಗವಂತನನ್ನ ಬೈಕೂಡ್ದು ಅಲ್ವಾ. ಏನ್ ಭಗವಂತ, ನಾನು ಎಷ್ಟು ಭಕ್ತಿ ಮಾಡ್ತಾ ಇದ್ದೀನಿ, ನೀನ್ ನನ್ಗೆ ಈ ತರ ಕಷ್ಟ ಕೊಟ್ಟಿದ್ಯಾ ಅಂತ ಹೇಳ್ಬಿಟ್ಟು ನಾವು ಭಗವಂತನನ್ನ ನಾವು ಬೈಬಾರ್ದು, ಜರಿಬಾರ್ದು, ನಾವ್ ಯಾವ್ದೇ ಒಂದು ಗುಣಗಾಟ ಮಾಡ್ಬಾರ್ದು. ಅದ್ರ ಬದಲು ನಾವು ಆ ಕಷ್ಟಗಳನ್ನೆಲ್ಲ ಸಹಿಸ್ಕೊಂಡು ನಾವು ಭಗವಂತನ ಭಕ್ತಿಯನ್ನ ನಾವು ಮುಂದುವರಿಸ್ಕೊಂಡು ಹೋದ್ರೆ ಏನಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಂತಂದ್ರೆ, ಈಗ ಒಬ್ಬ ಮಗನಿಗೆ ಆ ತಂದೆಯ ಒಂದು ಪಿತ್ರಾರ್ಜಿತ ಆಸ್ತಿ ಹೇಗೆ ಬರುತ್ತೆ, ಅದು ಹಕ್ಕು, ಒಂದು ತಂದೆಯ ಒಂದು ಆಸ್ತಿ ಪಡ್ಕೊಳೋದು. ಅದೇ ತರನೇ ನಾವಿವಾಗ ಭಗವಂತನಿಗೆ ಈ ತರ ಭಕ್ತಿ ಮಾಡಿದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಒಂದು ಹಕ್ಕುದಾರರಾಗ್ಬಿಡ್ತೀವಿ. ಭಗವಂತ ನಮ್ಮನ್ನ ಕರ್ಕೊಂಡು ಹೋಗ್ಲೇಬೇಕು ಭಗವಂತನ ಲೋಕಕ್ಕೆ. ನೋಡಿ, ಬೇರೆ ಏನು ಬೇಡ, ಇಷ್ಟನ ಮಾಡ್ಬಿಟ್ರೆ ಸಾಕು, ನಾವು ಭಗವಂತ ಲೋಕಕ್ಕೆ ಹೋಗ್ತೀವಿ. ನಾವು ಆ ಕಷ್ಟನ ಸಹಿಸ್ಕೊಂಡು ಭಗವಂತನ ಭಕ್ತಿಯನ್ನ ಮಾಡ್ಬೇಕು, ಭಗವಂತನಿಗೆ ಜರಿ ಕೂಡುದು. ನಮ್ಗೆ ಇವಾಗ ಇವತ್ತಿನ ಶ್ಲೋಕದಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ, ಭಗವಂತನೇ ಆ ಒಂದು ಕಷ್ಟದ ರೂಪದಲ್ಲಿ ಬಂದು ನಮ್ಗೆ ಅವರು ನಾವ್ ಮಾಡಿರುವಂತಹ ಪಾಪಗಳು ಕಲ್ಮಶಗಳನ್ನೆಲ್ಲ ಅವ್ರು ಶುದ್ಧ ಮಾಡ್ತಿದಾರೆ ಅಂತ ನಾವು ಅರ್ಥ ಮಾಡ್ಕೊಂಡು ನಾವು ಜೀವನವನ್ನ ಮಾಡಿದ್ರೆ ನಾವು ಪರಿಶುದ್ಧರಾಗ್ತೀವಿ. ಸೊ ಪರಿಶುದ್ಧರಾಗಿ ನಾವು ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ. ಭಗವಂತ ಏನ್ ಹೇಳಿದ್ದಾರೆ ನಮ್ಮನ್ನ ಭಗವದ್ಗೀತೆಯಲ್ಲಿ, ನಾನು ನಿಮ್ಮನ್ನ ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ, ನೀವು ಯಾವಾಗ್ಲೂ ಸಹ ನೀವು ನನ್ನನ್ನೇ ಧ್ಯಾನ ಮಾಡ್ತಿದ್ರೆ ನಾನೇ ಖುದ್ದಾಗಿ ಬಂದು ಆ ಗರುಡನ ಮೇಲೆ ಬಂದು ನಿಮ್ಮನ್ನ ಈ ಭವಸಾಗರದಿಂದ ನಾನು ಮೇಲೆತ್ತುತ್ತೀನಿ, ಪಾರ್ ಮಾಡ್ತೀನಿ ಅಂತ ಹೇಳಿದಾರಲ್ವಾ. ನೋಡಿ, ಈ ತರ ಬರ್ತಾರೆ ನಮ್ಗೆ ಭಗವಂತ. ಅವರು ನಮ್ಗೆ ಆ ಕಷ್ಟಗಳ ರೂಪದಲ್ಲಿ ಬಂದು ನಮ್ಮ ಎಲ್ಲ ಕಲ್ಮಶಗಳನ್ನ ನಾಶ ಮಾಡಿ ನಮ್ಮನ್ನ ಪ್ಯೂರಿಫೈ ಮಾಡಿ ನಾವು ಭಗವಂತನ ಲೋಕಕ್ಕೆ ಹೋಗುವಂತಹ ಒಂದು ಅರ್ಹತೆನ ನಮ್ಗೆ ಅವ್ರು ತಂದ್ಕೊಡ್ತಾರೆ. ಅಂದ್ರೆ ನಾವು ದಯಾಭಾಕ್, ನಾವು ಹಕ್ಕುದಾರರಾಗ್ಬಿಡ್ತೀವಿ ನಾವು ಭಗವಂತ ಲೋಕಕ್ಕೆ ಹೋಗ್ಲಿಕ್ಕೆ. ನೋಡಿ, ಇದು ತುಂಬಾ ಮುಖ್ಯವಾಗಿರೋದು. ಇದು ಎಲ್ಲರಿಗೂ ಸಹ ಈ ತರ ಒಂದು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾರಿಗೆ ಸಾಧ್ಯ ಆಗತ್ತೆ ಈ ತರ ಅರ್ಥ ಮಾಡ್ಕೊಳ್ಲಿಕ್ಕೆ? ವಿದ್ವಾಂಸರಿಗೆ, ಭಕ್ತರಿಗೆ ಮಾತ್ರನೇ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಆದುದರಿಂದ ಒಬ್ಬ ಭಕ್ತನು ಕಷ್ಟವನ್ನು ಭಗವಂತನ ಮಹಾನುಗ್ರಹವೆಂದು ಪರಿಗಣಿಸುತ್ತಾನೆ, ಏಕೆಂದರೆ ಅವನು
ಕಲ್ಮಶದಿಂದ ಶುದ್ಧನಾದನೆಂದು ತಿಳಿದುಕೊಳ್ಳುತ್ತಾನೆ. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್. ಗೀತಾ 12.7. ಕಷ್ಟ ಕಾಣಿಸಿಕೊಳ್ಳುವಿಕೆಯು ಭಕ್ತನಿಗೆ ಮೃತ್ಯು ಸಂಸಾರವೆಂದು ಕರೆಯಲಾದ ಅಥವಾ ಜನನ ಮರಣಗಳ ಪುನರಾವೃತ್ತಿಗಳುಳ್ಳ ಈ ಭೌತಿಕ ಜಗತ್ತಿನಿಂದ ಪರಿಹಾರ ನೀಡುವುದಕ್ಕಿರುವ ನೇತ್ಯಾತ್ಮಕ ಪ್ರಕ್ರಿಯೆ ಆಗಿರುತ್ತೆ ನೋಡಿ. ಇದು ನಮ್ಗೆ ಒಂದು ಅವಕಾಶ ಕೊಡ್ತಾ ಇರೋದು, ಭಗವಂತ ಒಂದು ಕಷ್ಟವನ್ನ ಕೊಡ್ತಾ ಇರೋದು ನಮ್ಗೆ. ಈ ಒಂದು ಭೌತಿಕ ಪ್ರಪಂಚದಿಂದ ನಾವ್ ಎಷ್ಟು ಇಲ್ಲಿ ಕಷ್ಟವನ್ನ ಅನುಭವಿಸ್ತಾನೆ ಇದೀವಿ, ಪುನರಪಿ ಜನನಂ ಪುನರಪಿ ಮರಣಂ, ಇದ್ರಿಂದ ನಮ್ಮನ್ನ ಪಾರು ಮಾಡ್ಲಿಕ್ಕೆ ಭಗವಂತ ಕಷ್ಟವನ್ನ ಕೊಡ್ತಾನೆ. ಇದು ಒಂದು ನೇತ್ಯಾತ್ಮಿಕ ಒಳ್ಳೆಯ ಒಂದು ಪ್ರಕ್ರಿಯೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಶರಣಾಗತನಾದಂತಹ ಆತ್ಮನನ್ನ ಪುನರಾವರ್ತನೆಗೊಳ್ಳುವ ಜನನ ಮರಣಗಳಿಂದ ಕಾಪಾಡಲು ಭಗವಂತನು ಅವನಿಗೆ ಸ್ವಲ್ಪ ಕಷ್ಟವನ್ನ ಕೊಟ್ಟು ಅವನ ಕಶ್ಮಲವನ್ನ ಕಳೆದು ಶುದ್ಧಗೊಳಿಸುವನು. ಭಕ್ತನಲ್ಲದವನಿಗೆ ಇದು ಗೊತ್ತಾಗದು ನೋಡಿ. ಯಾರು ವಿದ್ವಾಂಸರಿಲ್ವೋ ಅವರಿಗೆ ಗೊತ್ತಾಗೋದಿಲ್ಲ, ಭಕ್ತರಲ್ಲದಲ್ಲಿರೋರಿಗೆ ಗೊತ್ತಾಗೋದಿಲ್ಲ. ಆದರೆ ಒಬ್ಬ ಭಕ್ತನು ತಾನೊಬ್ಬ ವಿಪಶ್ಚಿತ್ ಅಥವಾ ವಿದ್ವಾಂಸ, ಯಾರಿಗೆ ಆ ಒಂದು ಏನು ಆತ್ಮ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ ಆಗಿದೆಯೋ ಅವ್ರಿಗೆ ಮಾತ್ರ ಇದು ಕಾಣಿಸ್ಲಿಕ್ಕೆ ಸಾಧ್ಯ. ಆದುದರಿಂದ ಭಕ್ತನಲ್ಲದವನು ಕಷ್ಟದಲ್ಲಿ ಉದ್ವೇಗಗೊಂಡಿರುತ್ತಾನೆ. ಅದಕ್ಕೆ ಯಾರು ಭಕ್ತರಿಲ್ವೋ ಅವರು ಕಷ್ಟದಲ್ಲಿದ್ದಾಗ ಅವ್ರಿಗೆ ಉದ್ವೇಗ ಇರುತ್ತೆ ಅಲ್ವಾ, ನೋವು ಸಂಕಟ ಎಲ್ಲವನ್ನ ಅನುಭವಿಸ್ತಾ ಇರ್ತಾನೆ ಅವನು. ಯಾಕಂದ್ರೆ ಅವ್ರಿಗೆ ಈ ಒಂದು ಪರಮ ಸತ್ಯ ಅವ್ರಿಗೆ ಅರ್ಥ ಆಗಿರೋದಿಲ್ಲ ಅಂತ ಹೇಳ್ಬಿಟ್ಟು ನೋಡಿ ಪ್ರಭುಪಾದರು ಎಷ್ಟು ಚೆನ್ನಾಗಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಓದಿ. ಆದರೆ ಒಬ್ಬ ಭಕ್ತನು ಕಷ್ಟವನ್ನು ಭಗವಂತನ ಇನ್ನೊಂದು ಲಕ್ಷಣವೆಂದು ಸ್ವಾಗತಿಸುತ್ತಾನೆ. ಆದರೆ ಒಬ್ಬ ಭಕ್ತನು ಕಷ್ಟವನ್ನು ಭಗವಂತನ ಇನ್ನೊಂದು ಲಕ್ಷಣವೆಂದು ಸ್ವಾಗತಿಸುತ್ತಾನೆ. ಸರ್ವಂ ಕಲ್ವಿದಂ ಬ್ರಹ್ಮ. ವಾಸ್ತವಿಕವಾಗಿ ಒಬ್ಬ ಭಕ್ತನು ದೇವೋತ್ತಮ ಪರಮ ಪುರುಷನೊಬ್ಬನೇ ಇರುವವನಲ್ಲದೆ ಅಂತಹ ಎರಡನೆಯದಿಲ್ಲವೆಂದು ಕಾಣಬಲ್ಲನು. ಏಕಮೇವಾ ದ್ವಿತೀಯಂ. ವಿವಿಧ ಶಕ್ತಿಗಳಾಗಿ ತನ್ನನ್ನು ಪ್ರಕಟಿಸಿಕೊಳ್ಳತಕ್ಕ ಭಗವಂತನು ಒಬ್ಬನೇ ಇರುತ್ತಾನೆ. ನಿಜವಾದ ಜ್ಞಾನವಿಲ್ಲದವರು. ಒಂದೇ ಒಂದು ನಿಮಿಷ ನೀವೇ ಓದಿವ್ರಂತೆ, ಇದೊಂದೆರಡು ಸೆಂಟೆನ್ಸ್ ಹೇಳ್ಬಿಡ್ತೀನಿ. ಅದಕ್ಕೋಸ್ಕರ ಇವಾಗ ಭಗವಂತ ಕಷ್ಟವನ್ನು ಸಹ ಅವನು ಭಗವಂತನೇ ಬಂದಿದ್ದಾನೆ ಈ ಕಷ್ಟದ ರೂಪದಲ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಅವನು ಸ್ವಾಗತಿಸ್ತಾನೆ. ನಾವ್ ಯಾರನ್ನು ದುಃಖವನ್ನ ಕಷ್ಟವನ್ನ ಸ್ವಾಗತಿಸೋದಿಲ್ಲ ಅಲ್ವಾ. ಬೆಳಗ್ಗೆ ಎದ್ದ ತಕ್ಷಣ ನಾವ್ ಯಾವತ್ತೂ ಕೇಳ್ಕೊಳೋದಿಲ್ಲ ಭಗವಂತನಿಗೆ ಅಲ್ವಾ, ಭಗವಂತ ನನಗೆ ಕಷ್ಟ ಕೊಡು ಅಂತ ನಾವ್ ಕೇಳ್ಕೊಳೋದಿಲ್ಲ. ಆದ್ರೆ ನೋಡಿ ಇಲ್ಲಿ ಅವರು ಸ್ವಾಗತ ಮಾಡ್ತಾರೆ ಆ ಭಗವಂತನ ಇನ್ನೊಂದು ಲಕ್ಷಣ ಅಂತ ಹೇಳ್ಬಿಟ್ಟು. ಯಾರು ವಿದ್ವಾಂಸರು ಅವರು, ನಾವು ಕುಂತಿ ಮಾತೆನನ್ನು ನೋಡಿದ್ವಿ ಅಲ್ವಾ. ಕುಂತಿ ಮಾತೆ ಏನಂತ ಕೇಳ್ಕೊಂತಾಳೆ ಅವಳು, ಯಾರಿಗಾದ್ರೂ ಗೊತ್ತಾ ಶ್ಲೋಕ? ವಿಪದ ಸಂತುತ ಶಾಶ್ವತ್ ತತ್ರ ತತ್ರ ಜಗದ್ಗುರು. ಕುಂತಿ ಮಾತೆ ಹೇಳ್ಕೊಡ್ತಾಳೆ ನನಗೆ ಕಷ್ಟವನ್ನು ಕೊಡು ಅಂತ ಕೊಡು ಅಂತ. ಕಷ್ಟವನ್ನ ಕೊಟ್ಟಾಗ ಏನಾಗುತ್ತೆ, ಭಗವಂತ ಅವ್ರ ಜೊತೆ ಇರ್ತಾರೆ. ಭಗವಂತ ನಮ್ಮ ಜೊತೆ ಇದ್ದಾನೆ ಅಂತಂದ್ರೆ ನಿಮ್ಗೆ ಪುನರ್ಜನ್ಮ ಇಲ್ಲ ಅಂತ ಅಲ್ವಾ. ಸೊ ಭವ ದರ್ಶನಂ. ನಿನ್ನ ದರ್ಶನ ಆಯ್ತು ಅಂದ್ರೆ ನಮ್ಗೆ ಈ ಒಂದು ಜಗತ್ತಿನ ದರ್ಶನ ಆಗೋದಿಲ್ಲ, ನಮ್ಗೆ ಮತ್ತೆ ಇನ್ನೊಮ್ಮೆ ನಾವು ಹುಟ್ಟೋದಿಲ್ಲ, ಇಲ್ಲಿ ಪುನರ್ ದರ್ಶನ ನಮ್ಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕುಂತಿ ಮಾತೆ ಕೇಳ್ಕೊತಾಳೆ. ಅಂದ್ರೆ ಅವಳು ಮಾತ್ರನೇ ಸಾಧ್ಯ, ಯಾಕಂದ್ರೆ ಅವಳನ್ನ ವಿಪಶ್ಚಿತ್, ಅವಳು ವಿದ್ವಾಂಸಳು, ಅವಳಿಗೆ ಗೊತ್ತು. ಅದಕ್ಕೆ ಅವಳು ಅಂತಹ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾಳೆ. ನಮ್ಗೆ ಅಂತ ನಾವು ಸಾಮಾನ್ಯರು ನಮ್ಗೆ ಹಂಗೆ ಪ್ರಾರ್ಥನೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇಲ್ಲಿ ಆ ಭಕ್ತನಿಗೆ ಮಾತ್ರನಿಗೆ ಕಾಣಿಸ್ತಾ ಇದೆ, ಇನ್ನೊಬ್ರು ಎರಡನೇವರನ್ನೋದು ಇಲ್ವೇ ಇಲ್ಲ, ಒಬ್ಬರೇ ಇರೋದು. ಅಸಮೂರ್ಧ್ವ, ಭಗವಂತನಿಗೆ ಸರಿ ಸಮಾನರಾದವರು ಯಾರು ಇಲ್ಲ. ಏಕಮೇವಾದ್ವಿತೀಯಂ ಅಂತ ಹೇಳ್ಬಿಟ್ಟು ಭಕ್ತನಿಗೆ ಮಾತ್ರನೇ ಗೊತ್ತು ಆ ದೇವೋತ್ತಮ ಪರಮಪುರುಷನ ಆ ಒಂದು ಸರ್ವೋಚ್ಚ ಸ್ಥಾನ ಏನು ಅಂತ ಹೇಳ್ಬಿಟ್ಟು. ಮತ್ತೆ ಭಗವಂತ ಒಬ್ನೇ ಆದ್ರೆ ಮತ್ತೆ ಎಷ್ಟೊಂದು ವೆರೈಟೀಸ್ ಇದೆ ಅಂತಂದ್ರೆ ಹೌದು, ಭಗವಂತನಿಗೆ ಶಕ್ತಿ ಇದೆ. ಅವನು ತನ್ನನ್ನ ತಾನು ಅವನು ವಿಸ್ತರಿಸ್ಕೊತಾನೆ. ಆ ಸಮಯಕ್ಕೆ ಆ ಸಂದರ್ಭಕ್ಕೆ ಬೇಕಾಗಿರೋ ತರ ವಿಸ್ತರಿಸ್ಕೊಳ್ಲಿಕ್ಕೆ ಭಗವಂತನಿಗೆ ಮಾತ್ರನೇ ಸಾಧ್ಯ. ನೋಡಿ, ಅವರು ಪ್ರಹ್ಲಾದನನ್ನ ಕಾಪಾಡ್ಲಿಕ್ಕೆ ಅವರು ನರಸಿಂಹನಾಗಿ ಬಂದ್ರು. ಯಾರಿಗಾದ್ರೂ ಸಾಧ್ಯನಾ ಆತರ ನರಸಿಂಹನಾಗಿ ಬರೋದಿಕ್ಕೆ? ಅರ್ಧ ಮನುಷ್ಯ ಅರ್ಧ ಸಿಂಹನಾಗಿ ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ಭೂಮಿಯನ್ನ ಎತ್ತಲಿಕ್ಕೆ ಅವರು ಆ ವರಹ ರೂಪದಲ್ಲಿ ಬರ್ತಾರೆ. ಆ ವೇದಗಳನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ಅವರು ಮತ್ಸ್ಯಾವತಾರದಲ್ಲಿ ಬರ್ತಾರೆ. ಈ ತರ ಅವ್ರ ಮಾತ್ರನೇ ಸಾಧ್ಯ. ಈ ತರ ನಾನಾ ವಿಧದಲ್ಲಿ ಪ್ರಕಟಗೊಳ್ಳಿಕ್ಕೆ ಅವ್ರಿಗೆ ಮಾತ್ರನೇ ಸಾಧ್ಯ ಅಂತ ಹೇಳ್ಬಿಟ್ಟು ಭಕ್ತನಿಗೆ ಗೊತ್ತಿರುತ್ತೆ. ಓದಿ ಮಾತಾಜಿ. ನಿಜವಾದ ಜ್ಞಾನವಿಲ್ಲದವರು ಯೋಚಿಸುವುದೇನೆಂದರೆ ಬ್ರಹ್ಮನು ಸೃಷ್ಟಿಕರ್ತನು, ವಿಷ್ಣುವು ಪಾಲಕನು ಮತ್ತು ಶಿವನು ಲಯಕರ್ತನು. ಬೇರೆ ಬೇರೆ ದೇವತೆಗಳು ವಿವಿಧೋದ್ದೇಶಗಳನ್ನು ಪೂರೈಸಲು ಉದ್ದೇಶಗೊಂಡವರು ಎಂದು. ಹೀಗೆ ಅವರು ವಿವಿಧ ಉದ್ದೇಶಗಳನ್ನು ಸೃಷ್ಟಿಸುತ್ತಾರೆ ಮತ್ತು ಈ ಉದ್ದೇಶಗಳನ್ನು ಈಡೇರಿಸಲಿಕ್ಕಾಗಿ ನಾನಾ ದೇವತೆಗಳನ್ನು ಪೂಜಿಸುತ್ತಾರೆ. ಸ್ಥೈಹೃತ ಜ್ಞಾನಾ ಪ್ರಪದ್ಯಂತೆನ್ಯ ದೇವತಾ. ಈ ನಾನಾ ದೇವತೆಗಳು ದೇವೋತ್ತಮ ಪರಮ ಪುರುಷನ ನಾನಾ ಭಾಗಗಳಾಗಿದ್ದು ಈ ಭಾಗಗಳನ್ನು ಪೂಜಿಸಬೇಕಾಗಿಲ್ಲವೆಂದು ಭಕ್ತನು ಹೇಗಿದ್ದರೂ ತಿಳಿದಿರುತ್ತಾನೆ. ಭಗವಂತನು ಭಗವದ್ಗೀತೆಯಲ್ಲಿ ಹೀಗೆ 9.23 ಹೀಗೆ
ಹೇಳುತ್ತಾನೆ. ಹರೇ ಏ ಕೃಷ್ಣ ಮಾತಾಜಿ. ಇನ್ನೊಬ್ರು ಯಾರಾದ್ರೂ ಓದ್ಲಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. So ಇದನ್ನ ಧನ್ಯವಾದ. ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ನೆಕ್ಸ್ಟ್ ಓದಿ. ಇದು ಕಂಟಿನ್ಯೂಯೇಷನ್ನೇ, ಬಟ್ ಇಷ್ಟನ್ನ ತಿಳ್ಕೊಂಬಿಡೋಣಂತೆ. ಸೊ ಇವಾಗ ನಾವೇನೆ ಸಹ ಈ ಅಂದ್ರೆ ನಾವು ಈಗ ಭಗವದ್ಗೀತೆ ಕ್ಲಾಸಿಗೆ ಬರ್ಲಿಕ್ಕಿಂತ ಮುಂಚೆ ನಾವೇನಂತ ಅರ್ಥ ಮಾಡ್ಕೊಂಡ್ವಿ, ಓ ಮುಕ್ಕೋಟಿ ದೇವತೆಗಳಿದ್ದಾರೆ, ನಾನು ಈ ದೇವತೆಯನ್ನ ಪೂಜೆ ಮಾಡ್ತಿದ್ದೀನಿ, ಅಕಸ್ಮಾತ್ ಈ ದೇವತೆಗೆ ನಮಸ್ಕಾರ ಮಾಡ್ಲಿಲ್ಲ ಅಂತಂದ್ರೆ ಆ ದೇವತೆ ನನಗೆ ತೊಂದರೆ ಕೊಡ್ತಾಳೆ, ಶಾಪ ಕೊಟ್ಬಿಡ್ತಾಳೆ ಅಂತ ನಾವ್ ಅನ್ಕೋತಾ ಇದ್ವಿ ಅಲ್ವಾ. ಮುಕ್ಕೋಟಿ ದೇವತೆಗಳನ್ನ ನಾವು ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಲ್ವಾ. ಸೊ ನಾವ್ ಯಾವತ್ತೂ ಯೋಚನೆ ಮಾಡ್ಲಿಲ್ಲ. ನಮ್ಗೆ ಆ ದೇವ್ರ ಹತ್ರ ನಾವು ಭಯದಿಂದ ಹೋಗ್ತಾ ಇದ್ವಿ ಅಲ್ವಾ. ನಾವ್ ದೇವ್ರಿಗೆ ನಮಸ್ಕಾರ ಮಾಡ್ಲಿಲ್ಲ, ಅಥವಾ ಇನ್ನೇನೋ ಒಂದು ವ್ರತ ಹೇಳಿದ್ದಾರೆ, ಇನ್ನೇನೋ ಹೇಳಿದ್ದಾರೆ, ಸೊ ನಾವ್ ಅದ್ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ತೊಂದರೆ ಆಗುತ್ತೆ, ನಮ್ಮ ಜೀವನದಲ್ಲಿ ನಮ್ಗೆ ಅಡ್ಡಿ ಆತಂಕಗಳು ಉಂಟಾಗುತ್ತೆ ಅಂತ ನಾವ್ ಅನ್ಕೊಂಡ್ವಿ. ನಮ್ಗೆ ಎಷ್ಟೊಂದ್ಸತಿ ಮೆಸೇಜಸ್ ಬರ್ತಾ ಇತ್ತು, ಈ ಒಂದು ಮೆಸೇಜ್ ಅನ್ನ ನೀವು 10 ಜನಕ್ಕೆ ನೀವು ಅದನ್ನ ನೀವು ಕಳಿಸ್ಬೇಕು, ಕಳಿಸ್ಲಿಲ್ಲ ಅಂದ್ರೆ ನಿಮ್ಗೆ ಈ ತರ ತೊಂದರೆ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಆ ಹೆದರಿಕೆಯ ಮೆಸೇಜಸ್ ಸಹ ನಮ್ಗೆ ಬರ್ತಾ ಇತ್ತು. ಅಂದ್ರೆ ನಾವು ದೇವರನ್ನ ಅವರ ಒಂದು ಸ್ವೀಟ್ನೆಸ್, ಅವರ ಆ ಒಂದು ಮಾಧುರ್ಯವನ್ನ ನಾವ್ ಯಾರು ಅರ್ಥ ಮಾಡ್ಕೊಳ್ಲಿಕ್ಕೆ ಹೋಗ್ತಾ ಇರ್ಲಿಲ್ಲ. ನಮ್ಗೆ ಈಗ್ಲೇ ಗೊತ್ತಾಗ್ತಿರೋದು ಅಲ್ವಾ, ಭಗವಂತ ಅಷ್ಟು ಅಂದ್ರೆ ಸಿಹಿ ಅಂತ ಹೇಳ್ಬಿಟ್ಟು ನಮ್ಗೆ ಈಗ್ಲೇ ಈ ಭಗವದ್ಗೀತೆಗೆ ಬಂದ್ಮೇಲೆ ಗೊತ್ತಾಗಿದ್ದು. ಸೊ ಅದಕ್ಕಿಂತ ಮುಂಚೆ ನಮ್ಗೆ ಹೆಚ್ಚಾಗಿ ಭಯನೇ ಇದ್ದಿದ್ದು, ಭಗವಂತ ಅಂದ್ರೆ ಆತರ ನಮಸ್ಕಾರ ಮಾಡ್ಲಿಲ್ಲ, ಅಥವಾ ಭಗವಂತನಿಗೆ ಈ ಒಂದು ನಮ್ಮ ವಿಧಿ ನಿಯಮದ ಪ್ರಕಾರ ಈ ತರ ಪೂಜೆನ ಮಾಡ್ಲಿಲ್ಲ, ಪುನಸ್ಕಾರ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ತೊಂದರೆಗೆ ಒಳಗಾಗ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ವಿ ಅಲ್ವಾ. ಎಷ್ಟೆಲ್ಲ ನಮ್ಗೆ ಮಿಸ್ಕನ್ಸೆಪ್ಷನ್ಸ್ ಎಲ್ಲ ಇತ್ತು, ಈಗ್ಲೇ ನಮ್ಗೆ ಅದೆಲ್ಲ ಹೋಗಿರೋದು. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಿಜವಾದ ಜ್ಞಾನ ಇಲ್ದಲಿರೋರು ಏನ್ ಯೋಚನೆ ಮಾಡ್ತಾರೆ, ಈ ದೇವತೆಗಳ ಬಗ್ಗೆ ಓ ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಪಾಲಕ, ಶಿವ ಲಯಕರ್ತ ಅಂತ ಯೋಚನೆ ಮಾಡ್ತಾರೆ. ಮತ್ತೆ ಇನ್ನ ಬೇರೆ ದೇವತೆಗಳೆಲ್ಲರೂ ಸಹ ನಮ್ಮ ಒಂದು ವಿವಿಧ ಎಷ್ಟೊಂದು ನಮ್ಗೆ ಆಸೆಗಳಿದೆ, ಆಕಾಂಕ್ಷೆಗಳಿದೆ, ಉದ್ದೇಶಗಳಿದೆ, ಅದನ್ನೆಲ್ಲ ಪೂರೈಸ್ಲಿಕ್ಕೆ ಇರೋರು ಅಂತ ನಾವ್ ಅನ್ಕೊಂಡ್ಬಿಟ್ಟಿದ್ವಿ ಅಲ್ವಾ. ಇದನ್ನೆಲ್ಲ ಯಾರು ಹೇಳ್ತಾ ಇದ್ದಾರೆ ಇವ್ರಿಗೆ ಈ ಕೆಲಸಗಳನ್ನ ಮಾಡ್ಲಿಕ್ಕೆ ಅಂತ ಬಿಟ್ಟು ನಾವು ಯೋಚನೆ ಮಾಡ್ಲಿಲ್ಲ. ಸೊ ಮತ್ತೆ ನಾವಿವಾಗ ಅವರು ನಮ್ಮ ಒಂದು ಆಸೆಯನ್ನ ನಾವ್ ನೆರವೇರಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಪೂಜೆಯನ್ನ ಮಾಡ್ತೀವಿ ಅಲ್ವಾ. ಆದ್ರೆ ನಮ್ಗೆ ಭಗವದ್ಗೀತೆಯಲ್ಲಿ ಏನನ್ನ ಹೇಳಿದರೆ, ಕಾಮೈಸ್ತೈರ್ ಋತಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಃ. ಯಾರ ಒಂದು ಬಯಕೆಗಳು ಆ ಒಂದು ಕಾಮನೆಗಳನ್ನ ಅಂದ್ರೆ ಆಸೆಗಳ ಕಡೆ ಇದೆಯೋ ಅವರು ಅಂತವ್ರು ಮಾತ್ರನೇ ದೇವತೆಗಳನ್ನ ಪೂಜೆ ಮಾಡ್ತಾರೆ ಅಂತ ನಮ್ಗೆ ಹೇಳಿದ್ರು ಅಲ್ವಾ. ಸೊ ಮತ್ತೆ ನಾವು ದೇವತೆಗಳನ್ನ ಪೂಜೆ ಮಾಡ್ಬೇಕು ಅಂತ ನಮ್ಗೆ ಮನಸ್ಸಿಗೆ ಬಂದ ತಕ್ಷಣನೇ ಭಗವಂತ ಏನ್ ಮಾಡ್ತಾರೆ, ಆ ದೇವತೆಗಳಲ್ಲಿ ನಮ್ಗೆ ಹೆಚ್ಚು ಶ್ರದ್ಧೆ ಬರೋ ತರ ಮಾಡ್ಬಿಡ್ತಾರೆ ಅಲ್ವಾ. ಮತ್ತೆ ನಮ್ಗೆ ಆ ದೇವತೆಯ ಮೂಲಕ ನಮ್ಮ ಆಸೆನೂ ನೆರವೇರಿಸ್ತಾರೆ. ಇದೆಲ್ಲ ಮಾಡ್ತಿರೋದು ಭಗವಂತನೇ. ಆದ್ರೆ ನಾವು ಆ ಮೂಲ ಯಾರು ಅಂತ ಅರ್ಥ ಮಾಡ್ಕೋತಿಲ್ಲ. ಓ ಈ ದೇವತೆನ ನಾನು ಪೂಜೆ ಮಾಡ್ದೆ, ಈ ವ್ರತವನ್ನ ಮಾಡ್ದೆ, ಸೊ ನನಗೆ ಅದರಿಂದ ನನ್ನ ಆಸೆ ನೆರವೇರಿದೆ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಆರಾಧ್ಯ ದೈವ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ. ನಾವು ಮೊದಲನೇ ಲೆವೆಲ್ 1 ಅಲ್ಲಿ ನಾವು ಕಥೆನೂ ಸಹ ನಾವು ಕೇಳಿದೀವಿ ಅಲ್ವಾ. ಸೊ ಒಬ್ಬ ಭಕ್ತ, ಅವನು ಕಾಳಿಯನ್ನ ಪೂಜೆ ಮಾಡ್ತಾ ಇದ್ದ, ಅವನ ಜೀವನ ಪೂರ್ತಿ ಪೂಜೆ ಮಾಡ್ತಾನೆ, ತುಂಬಾ ಶ್ರದ್ಧೆಯಿಂದ ಪೂಜೆ ಮಾಡ್ತಾನೆ. ಆಗ ಕಾಳಿ ದೇವಿಗೆ, ಕಾಳಿಕಾ ಮಾತೆಗೆ ತುಂಬಾ ಪ್ರಸನ್ನಳಾಗಿ ಅವಳು ಪ್ರತ್ಯಕ್ಷಳಾಗ್ತಾಳೆ. ಏನಾದ್ರೂ ಒಂದು ವರ ಕೇಳ್ಕೊ ಭಕ್ತ ಅಂತ ಕೇಳ್ತಾಳೆ ಅವಳು. ಆಗ ಆಗ ಆ ವ್ಯಕ್ತಿ ಏನಂತ ಕೇಳ್ಕೊತಾನೆ, ನನಗೇನು ಬೇಡ ತಾಯಿ, ನನಗೆ ಈ ಬದುಕಿನ ಜಂಜಾಟ ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ, ನನಗೆ ಮುಕ್ತಿಯನ್ನ ಕರುಣಿಸು ಅಂತ ಕೇಳ್ಕೊಂತಾನೆ. ಆಗ ಕಾಳಿಕಾ ಮಾತೆ ಏನ್ ಹೇಳ್ತಾರೆ, ಕಾಳಿಕಾ ಮಾತೆಗೆ ಆಗುತ್ತಾ ಮುಕ್ತಿಯನ್ನ ಕೊಡ್ಲಿಕ್ಕೆ? ನಾನು ಕೃಷ್ಣ ಇದ್ದೀನಿ ಅಂತ ಹೇಳಿ. ಸೊ ಕಾಳಿಕಾ ಮಾತೆಗೆ ಮುಕ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಬೇರೆ ಏನಾದ್ರೂ ಕೇಳ್ಕೊ ಅಂತ ಹೇಳ್ತಾರೆ. ನನ್ ಕೈಲಿ ಸಾಧ್ಯ ಇಲ್ಲ, ಮುಕ್ತಿದಾತ ಮುಕುಂದ, ಮುಕ್ತಿಯನ್ನ ಕೊಡ್ಲೇಬೇಕಂದ್ರೆ ಮುಕುಂದನಿಗೆ ಮಾತ್ರ ಸಾಧ್ಯ, ನನ್ ಕೈಲಿ ಸಾಧ್ಯ ಇಲ್ಲ ಅಂತ. ಆಗ ಅವ್ನಿಗೆ ತುಂಬಾ ಬೇಜಾರಾಗೋಗುತ್ತೆ. ಅಮ್ಮ ನನಗೆ ಇನ್ನೇನೂ ಬೇಡ, ನನಗೆ ಇನ್ ಯಾವುದೇ ಆಸೆಗಳಿಲ್ಲ, ನನಗೆ ಮುಕ್ತಿ ಒಂದೇ ಬೇಕು, ಅದನ್ನೇ ಪ್ರಸಾದಿಸ್ಬೇಕು, ನಾನು ಅದಕ್ಕೋಸ್ಕರ ನಿನ್ನ ಅನವರತ ನಾನು ಪೂಜೆ ಮಾಡಿದೆ ಅಂತ ಹೇಳಿದಾಗ ಕಾಳಿಕಾ ಮಾತೆ ಏನ್ ಹೇಳ್ತಾಳೆ, ನನ್ ಕೈಲಿ ಸಾಧ್ಯ ಇಲ್ಲ, ನಾನು ನಿನಗೆ ಒಂದು ಆಶೀರ್ವಾದವನ್ನ ನಾನು ಮಾಡ್ಬೋದು, ಒಂದು ವರವನ್ನ ಕೊಡ್ಬೋದು, ನೀನು ಮುಂದಿನ ಜನ್ಮದಲ್ಲಿ ನೀನು ವಿಷ್ಣು ಭಕ್ತನಾಗಿ, ಹರಿಭಕ್ತನಾಗಿ ಹುಟ್ಟು, ಆಗ ನಿನ್ನ ಈ ಆಸೆ ನೆರವೇರುತ್ತೆ ಅಂತ ಹೇಳ್ತಾಳೆ. ಅಂದ್ರೆ ಏನ್ ಅರ್ಥ, ಅವ್ನಿಗೆ ಇವಾಗ ಇನ್ನೊಂದ್ ಜನ್ಮ ಪಡ್ಕೊಳೋ ತರ ಆಯ್ತು ಅಲ್ವಾ. ಸೊ ಇವಾಗ ಇದೇ ಜನ್ಮದಲ್ಲಿ ಅವನು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಷ್ಟು ಅವನು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದ್ರು ಸಹ ಆಗ್ಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಆ ದೇವತೆಗಳನ್ನ ಪೂಜೆ ಮಾಡಿದ್ರೆ ಹೌದು, ನಮ್ಗೆ ಈ ಭೌತಿಕ ಇಚ್ಛೆಗಳೇನಾದ್ರೂ ಈಡೇರ್ಬೋದು, ಆದ್ರೆ ಆ ಈಡೇರಿಸೋರು ಸಹ ದೇವೋತ್ತಮ ಪರಮ ಪುರುಷನೇ ಅಲ್ವಾ. ನಮ್ಗೆ ಮತ್ತೆ ಇನ್ನೇನನ್ನ ಹೇಳಿದ್ರು, ನಾವು ದೇವತೆಗಳನ್ನ ಪೂಜೆ ಮಾಡಿದ್ರು ಸಹ ಅದು ಕೃಷ್ಣನನ್ನ ಪೂಜೆ ಮಾಡ್ದಂಗೆ, ಆದ್ರೆ ಅದು ಅವಿದ್ಯೆ ಪೂರ್ವಕಂ ಅಲ್ವಾ, ಅದು ನೇರವಾಗಿ ಅಲ್ಲ, ಪರೋಕ್ಷವಾಗಿ ನಾವು ಕೃಷ್ಣನನ್ನ ಪೂಜೆ ಮಾಡ್ದಂಗೆ ಅಂತಾನೂ ಸಹ ನಮ್ಗೆ ಹೇಳಿದ್ರು. ಮತ್ತೆ ದೇವತೆಗಳು ಕೊಡುವಂತಹ ಫಲ ಅದು ಶಾಶ್ವತವಾದದ್ದಲ್ಲ ಅಲ್ವಾ. ಅದು ನಾವು ನೋಡಿದ್ವಿ ಹಿರಣ್ಯಕಶಿಪು ಅಲ್ವಾ. ಹಿರಣ್ಯಕಶಿಪುಗೆ ಅಷ್ಟು ಅವನು ಏನು ತಪಸ್ಸನ್ನ ಮಾಡ್ತಾನೆ, ಅಂತಹ ಕಠಿಣ ತಪಸ್ ಮಾಡಿದ್ರು ಸಹ ಅವನು ಪಡ್ಕೊಂಡಿರುವಂತಹ ಒಂದು ಏನು ವರ ಅದು ಶಾಶ್ವತವಾಗಿಲ್ಲ. ಆದ್ರೆ ಧ್ರುವ ಮಹಾರಾಜನೇ ಆಗ್ಲಿ ಅಲ್ವಾ, ಧ್ರುವ ಮಹಾರಾಜ ಅವ್ರು ಪಡ್ಕೊಂಡಿರುವಂತ ಏನು ನಾರಾಯಣನ ತಪಸ್ ಮಾಡಿ ಪಡ್ಕೊಂಡಂತಹ ಒಂದು ವರ ಅದು ಶಾಶ್ವತ ಒಂದು ಫಲವನ್ನ ಕೊಡ್ತು ಅಲ್ವಾ. ಧ್ರುವಲೋಕವನ್ನೇ ಕೊಡ್ತಾರೆ ಭಗವಂತ.
ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ್ಲೂ ಸಹ ಅವನು 36,000 ವರ್ಷಗಳ ಕಾಲ ಅವನು ರಾಜ್ಯಭಾರವನ್ನ ಮಾಡೋ ತರ ಆಗತ್ತೆ ಅವನಿಗೆ ಅಲ್ವಾ. ಸೊ ಇದೇ ವ್ಯತ್ಯಾಸ. ಅಂದ್ರೆ ಭಗವಂತನಿಗೂ ಸಹ ಅಂದ್ರೆ ದೇವತೆಗಳ ಆರಾಧನೆಗೂ ಸಹ ಭಗವಂತನ ಆರಾಧನೆಗೂ ಇರುವಂತಹ ವ್ಯತ್ಯಾಸ. ಹರೇ ಕೃಷ್ಣ. ಸೊ ನೆಕ್ಸ್ಟ್ ಓದೋಣಂತೆ, ನಮ್ಗೆ ಇದೇನೋ ನೆಟ್ವರ್ಕ್ ಇಶ್ಯೂ ಆಗಿದೆ. ಹರೇ ಕೃಷ್ಣ. ಒಂದೇ ಒಂದು ನಿಮಿಷ. ಸೊ ಇನ್ನೊಂದು ಪ್ಯಾರ ಇದೆ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಹೇ ಕುಂತಿ ಪುತ್ರನೇ, ಒಬ್ಬ ಮನುಷ್ಯನು ಬೇರೆ ದೇವತೆಗಳಿಗೆ ಯಾವುದನ್ನೇ ಅರ್ಪಿಸಿದರೂ ಅದು ನನಗೇ ಸಲ್ಲಿಸಿದಂತಾಗುವುದು. ಆದರೆ ಅದು ನಿಜವಾದ ತಿಳಿವಳಿಕೆ ಇಲ್ಲದೆ ಸಂದುದಾಗಿರುತ್ತದೆ. ದೇವತೆಗಳನ್ನು ಪೂಜಿಸುವ ಅವಶ್ಯಕತೆ ಇಲ್ಲ ಅಲ್ವಾ. ನಮ್ಗೆ ಯಾವ ಒಂದು ಲೀಲೆಯಲ್ಲಿ ಗೊತ್ತಾಯ್ತು ದೇವತೆಗಳನ್ನ ಪೂಜಿಸುವಂತಹ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು? ಯಾವ ಲೀಲೆಯಿಂದ ಗೊತ್ತಾಯ್ತು ನಮ್ಗೆ? ಗೋವರ್ಧನ್ ಲೀಲೆ ಮಾತಾಜಿ. ಗೋವರ್ಧನ ಲೀಲೆಯಿಂದ ನಮ್ಗೆ ಗೊತ್ತಾಯ್ತು ಅಲ್ವಾ. ಸೊ ದೇವತೆಗಳನ್ನ ಪೂಜೆ ಮಾಡೋದು ಅಂದ್ರೆ ಏನೂನು, ಸೊ ದೇವತೆಗಳನ್ನ ಪೂಜೆ ಮಾಡೋದ್ರಿಂದ ಏನೂನು ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣನೇ ನಮ್ಗೆ ಆ ಗೋವರ್ಧನ ಲೀಲೆಯ ಮುಖಾಂತರ ನಮ್ಗೆ ತಿಳಿಸಿಕೊಟ್ರು ಅಲ್ವಾ. ಹರೇ ಕೃಷ್ಣ. ಒಂದೇ ಒಂದು ಕೃಷ್ಣನ ಪಾದಕಮಲಗಳಿಗೆ ಸುಲಭವಾಗಿ ತಾನು ಶರಣಾಗುವುದರಿಂದ ಒಬ್ಬನು ತನ್ನ ಕರ್ತವ್ಯಗಳನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು. ವಿವಿಧವಾದ ಮೂರ್ತಿಗಳನ್ನು ಅಥವಾ ದೇವತೆಗಳನ್ನು ಪೂಜಿಸುವ ಅವಶ್ಯಕತೆ ಇಲ್ಲ. ಈ ನಾನಾ ವಿಧದ ಅರ್ಚನೆಗಳನ್ನು ಭೌತಿಕ ಪ್ರಕೃತಿಯ ತ್ರಿಗುಣಗಳಿಂದ ಭ್ರಾಂತರಾದ ತಿಳಿಗೇಡಿಗಳು ಆಚರಿಸುತ್ತಾರೆ. ನಾವು ಇವಾಗ ಮಾಡ್ಬೇಕಾಗಿರೋದು ಒಂದೇ, ಏನು? ಸೊ ನಾವು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಲ್ವಾ. ಕೃಷ್ಣ ಹೇಳಿರೋ ಹಾಗೇನೆ ಎಲ್ಲ ಧರ್ಮಗಳನ್ನ ನಾವು ಪರಿತ್ಯಜಿಸಿ ನಾವು ಕೃಷ್ಣನಿಗೆ ಮಾತ್ರ ನಾವು ಶರಣಾಗ್ಬೇಕು. ಶರಣಾದ್ರೆ ಕೃಷ್ಣ ಏನ್ ಮಾಡ್ತಾರೆ, ನಮ್ಮ ಎಲ್ಲಾ ಪಾಪಗಳಿಂದ ನಮ್ಮನ್ನ ಮುಕ್ತರನ್ನಾಗಿ ಮಾಡಿ ನಮ್ಗೆ ಅವರು ತಮ್ಮ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ವಾ. ಆದ್ರೆ ಈ ಯಾರು ಬುದ್ಧಿ ಕಡಿಮೆ ಇರ್ತಾರೋ, ತಿಳಿಗೇಡಿಗಳು ಅಂತ ಇಲ್ಲಿ ಹೇಳ್ತಾ ಇದಾರೆ, ಅವ್ರಿಗೆ ಇದು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಅವರು ಬೇರೆ ಬೇರೆ ರೀತಿಯಲ್ಲಿ ಅವರು ಅರ್ಚನೆಗಳನ್ನ ಅವ್ರದೇ ಅವರ ಮನೋಕಲ್ಪಿತವಾಗಿರುವಂತಹ ಒಂದು ಅರ್ಚನಾ ಪೂಜಾ ವಿಧಿಗಳನ್ನ ಅವರು ಆಚರಿಸ್ತಾರೆ. ತ್ರಿಬಿರ್ ಗುಣ ಮಯೈರ್ ಭಾವೈರಿಬಿಹಿ ಸರ್ವಮಿದಂ ಜಗತ್. ಅಂತಹ ತಿಳಿಗೇಡಿಗಳು ಪ್ರತಿಯೊಂದಕ್ಕೂ ಮೂಲವಾಗಿರುವವನು ದೇವೋತ್ತಮ ಪರಮಪುರುಷ ನೆಂಬುದನ್ನ ಅರಿಯಲಾರರು. ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಂ ಪರಮವ್ಯಯಂ. ಅದಕ್ಕೆ ಭಗವಂತ ಏನ್ ಹೇಳ್ತಾರೆ, ಸೊ ನಾನು ಈ ಭೌತಿಕ ಪ್ರಪಂಚಕ್ಕೆ ನಾನು ಮಾನವ ರೂಪದಲ್ಲಿ ಅಂದ್ರೆ ದ್ವಿಭುಜ ರೂಪದಲ್ಲಿ ಕೃಷ್ಣನಾಗಿ ನನ್ನ ಮೂಲ ರೂಪದಲ್ಲಿ ಬಂದ್ರು ಸಹ ಅವ್ರು ಏನಂತಾರೆ, ಅವರು ಮೂಢೋಯಂ ನಾಭಿಜಾನಾತಿ, ಅವ್ರು ನನ್ನನ್ನ ಅರ್ಥ ಮಾಡ್ಕೊಳೋದಿಲ್ಲ ಅಲ್ವಾ. ಯಾಕೆ ಅಂತಂದ್ರೆ ಅವರು ಈ 3 ಗುಣಗಳಿಂದ ಅವರು ಮೋಹಿತರಾಗಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ನನ್ನ ಒಂದು ನಿಜವಾದ ಸ್ಥಾನ ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಆಗೋದಿಲ್ಲ. ನಾನೇನೆ ಸಕಲದಕ್ಕೂ ಮೂಲನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಅರ್ಥ ಮಾಡ್ಕೊಳೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಕೃಷ್ಣನೇ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಭಗವಂತನ ವಿವಿಧ ಲಕ್ಷಣಗಳಿಂದ ಕ್ಷೋಭೆಗೊಳ್ಳದೆ ಒಬ್ಬನು ಪರಮಪ್ರಭುವಿನ ಮೇಲೆ ಕೇಂದ್ರಿತನಾಗಬೇಕು ಮತ್ತು ಅವನನ್ನು ಆರಾಧಿಸಬೇಕು. ಮಾಮೇಕಂ ಶರಣಂ ವ್ರಜ. ಇದು ಒಬ್ಬ ಜೀವನದ ಮಾರ್ಗದರ್ಶಕ ತತ್ವವಾಗಬೇಕು. ಸೊ ಅದಕ್ಕೆ ನಮ್ಗೆ ಏನನ್ನ ಹೇಳ್ತಾ ಇದಾರೆ, ನಾವು ಮುಕ್ಕೋಟಿ ದೇವತೆಗಳಿಗೆ ನಾವು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಗೆ ನಾವೇನನ್ನ ಮಾಡ್ಬೇಕು, ಮರದ ಪ್ರತಿಯೊಂದು ಎಲೆಗಳಿಗೆ ನೀರ್ ಹಾಕ್ಲಿಕ್ಕೆ ಆಗತ್ತಾ ನಾವು? ಇಲ್ಲ. ಅದ್ರ ಬದಲು ನಾವೇನನ್ನ ಮಾಡ್ಬೇಕು, ಮರದ ಬೇರಿಗೆ ನೀರ್ ಹಾಕಿದ್ರೆ ಅದು ಸೊ ಮರದ ಎಲ್ಲಾ ಒಂದು ಭಾಗಗಳಿಗೆ ಅದು ತಲುಪುತ್ತೆ ಅಲ್ವಾ. ಮತ್ತೆ ನಾವ್ ಇವಾಗ ನಮ್ಮ ದೇಹದ ಎಷ್ಟೊಂದು ಅಂಗಾಂಗಗಳಿದೆ, ಪ್ರತಿಯೊಂದು ಅಂಗಾಂಗಗಳಿಗೂ ನಾವು ಊಟ ಮಾಡ್ಸೋದಿಲ್ಲ. ನಾವು ಆಹಾರವನ್ನ ಹೊಟ್ಟೆಗೆ ಕೊಡ್ತೀವಿ, ಹೊಟ್ಟೆಯಿಂದ ಅದು ಜೀರ್ಣವಾಗಿ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ಸಹ ಆ ಒಂದು ನ್ಯೂಟ್ರಿಯೆಂಟ್ಸ್ ಅದು ತಲುಪುತ್ತೆ ಅಲ್ವಾ. ಸೊ ಅದೇ ತರ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ, ದೇವೋತ್ತಮ ಪರಮ ಪುರುಷನಿಗೆ ಮಾಮೇಕಂ ಶರಣ ವ್ರಜ, ಅವರಿಗೆ ನಾವು ಶರಣಾದ್ರೆ ಸೊ ಎಲ್ಲರಿಗೂ ಅಂದ್ರೆ ಎಲ್ಲ ನಮ್ಮ ಒಂದು ಜೀವನ ಅನ್ನೋದು ಸಾರ್ಥಕ ಆಗತ್ತೆ. ಇದು ನಮ್ಮ ಜೀವನದ ಮಾರ್ಗದರ್ಶಕ ತತ್ವವಾಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಅಧ್ಯಾಯದಲ್ಲಿ ಇವತ್ತಿನ ಶ್ಲೋಕದಲ್ಲಿ ನಾವು ತುಂಬಾ ಮುಖ್ಯವಾಗಿರೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಒಬ್ಬ ವಿದ್ವಾಂಸನ ಒಂದು ಏನು ನೋಟ ಯಾವ ತರ ಇರುತ್ತೆ, ಯಾರು ವಿದ್ವಾಂಸರಲ್ವೋ ಅವರ ಒಂದು ನೋಟ ಯಾವ ತರ ಇರುತ್ತೆ, ಆ ಭಗವಂತನ ಕುರಿತಾಗಿ, ಸೃಷ್ಟಿಯ ಕುರಿತಾಗಿ, ಕಷ್ಟದ ಕುರಿತಾಗಿ, ವಿಗ್ರಹ ಅಥವಾ ಪೂಜೆ ಪುನಸ್ಕಾರ ಹೇಗೆ ಮಾಡ್ಬೇಕು ಅನ್ನೋದ್ರ ಕುರಿತಾಗಿ ಇದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಇದನ್ನ ನಾವು ನಮ್ಮ ಜೀವನದಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಮುಖ್ಯವಾಗಿ ನಮ್ಗೆ ಈ ಕಷ್ಟದ ಕುರಿತಾಗಿ ನಮ್ಗೆ ಇಲ್ಲಿ ಹೇಳಿದ್ದಾರೆ ಪ್ರಭುಪಾದ್ರು ಅಲ್ವಾ. ಆ ಕಷ್ಟವೂ ಸಹ ಭಗವಂತನ ಒಂದು ರೂಪ ಅಂತ ಅಲ್ವಾ. ನಾವು ಇದನ್ನ ಕೇಳೇ ಇರ್ಲಿಲ್ಲ. ಆ ಕಷ್ಟದ ರೂಪದಲ್ಲಿ ಬಂದು ಭಗವಂತ ನಮ್ಮನ್ನ ಪರಿಶುದ್ಧಗೊಳಿಸಿ ನಮ್ಮನ್ನ ಭಗವಂತ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ. ಸೊ ಇನ್ನೊಂದು ಆಕ್ಚುಲಿ ನಾನು ಓದೋಣ ಅಂತ ಅನ್ಕೊಂಡಿದ್ದೆ, ಚಿಕ್ಕದಿತ್ತು ಆಕ್ಚುಲಿ. ಯಾರತ್ತಾದ್ರೂ ಬುಕ್ಸ್ ಇದ್ಯಾ? ಇನ್ನೊಂದ್ 2 ನಿಮಿಷದಲ್ಲಿ ಮುಗಿಯುತ್ತೆ, ಅದು ಚಿಕ್ಕದಿದೆ ಆಕ್ಚುಲಿ. ಪುಸ್ತಕ ಇದೆ 29 ಶ್ಲೋಕವನ್ನು ಓದಿ ಮಾತಾಜಿ. ಇನ್ 2 ನಿಮಿಷದಲ್ಲಿ ಅದೊಂದು ಮುಗಿಸೋಣಂತೆ. ಇದು ನೆಟ್ವರ್ಕ್ ನಂದು ಹೋಯ್ತು ಆಕ್ಚುಲಿ ಮನೆಯದು. भिभिषिरूपाण्यवबोध आत्मा क्षेमाय लोकस्य चराचरस्य सत्वोपपन्नानि सुखावहानि सतामभद्राणि मुहुःखलानाम्.
ವರ್ಡ್ ಟು ವರ್ಡ್ ಓದ್ಲ ಮಾತಾಜಿ. ಓದಿ ಮಾತಾಜಿ. ಬಿಭರ್ಷಿ ನೀನು ತಳೆದಿರುವೆ ರೂಪಾಣಿ ಮತ್ಸ್ಯ ಕೂರ್ಮ ವರಾಹ ರಾಮ ನರಸಿಂಹ ವಿವಿಧ ರೂಪಗಳನ್ನು. ಅವಬೋಧ ಅಂದ್ರೆ ಆತ್ಮ ವಿಭಿನ್ನ ಅವತಾರಗಳ ಉಳ್ಳವನಾಗಿದ್ದರೂ ಕೂಡ ನೀನು ಜ್ಞಾನಪೂರ್ಣ ಪರಮನಾಗಿ ಇರುವೆ. ಕ್ಷೇಮಾಯ ಸಕಲ ವಿಶೇಷವಾಗಿ ಭಕ್ತರ ಲಾಭಕ್ಕಾಗಿ. ಲೋಕಸ್ಯ ಎಲ್ಲ ಜೀವಿಗಳ. ಚರ ಅಚರಸ್ಯ ಜಂಗಮ ಸ್ಥಾವರ. ಸತ್ವ ಉಪಪನ್ನಾನಿ ಎಲ್ಲ ಅಂತಹ ಅವತಾರಗಳು ಲೌಕಿಕವಾದಗಳು ಅಂದ್ರೆ ಶುದ್ಧ ಸತ್ವ. ಸುಖ ಅವಹಾನಿ ಲೌಕಿಕ ಆತ್ಮಾನಂದ ಪರಿಪೂರ್ಣವಾದ. ಸತಾಂ ಭಕ್ತರ. ಅಭದ್ರಾಣಿ ಎಲ್ಲ ಅಮಂಗಳಗಳನ್ನು ಅಥವಾ ಪ್ರಳಯವನ್ನು. ಮುಹುಹು ಮತ್ತೆ ಖಲಾನಾಂ ಅಭಕ್ತರ. ಅನುವಾದ ಓದ್ಲ ಮತ್ತು ಓದಿ ಮಾತಾಜಿ. ಓದ್ಲಾ ಮಾತಾಜಿ? ಇನ್ಯಾರ ಹತ್ರ ಇದೆಯಾ? ಇನ್ಯಾರ ಹತ್ರ ಇದ್ರೆ ಓದಿ ಮಾತಾಜಿ. ಓದಿ ಓದ್ಲಾ ಮಾತಾಜಿ. ಮಾತಾಜಿ? ಓದಿ ಮಾತಾಜಿ. ಅನುವಾದ. ಹೇ ಪ್ರಭುವೆ, ನೀನು ಸದಾ ಜ್ಞಾನಪೂರ್ಣನಾಗಿರುವೆ ಮತ್ತು ಸಕಲ ಜೀವಿಗಳಿಗೂ ಸಕಲ ಶುಭವನ್ನು ತಂದುಕೊಡುವುದಕ್ಕಾಗಿ ವಿವಿಧ ಅವತಾರಗಳಲ್ಲಿ ಆವಿರ್ಭವಿಸಿರುವೆ. ಈ ಅವತಾರಗಳೆಲ್ಲವೂ ಭೌತಿಕ ಸೃಷ್ಟಿಗೆ ಅಲೌಕಿಕವಾದವು. ಈ ಅವತಾರಗಳಲ್ಲಿ ನೀನು ಆವಿರ್ಭವಿಸಿದಾಗ ನೀನು ಪುಣ್ಯಾತ್ಮರಿಗೆ ಮತ್ತು ಧಾರ್ಮಿಕರಿಗೆ ಭಕ್ತರಿಗೆ ಸಂತೋಷ ಪ್ರಧಾನನು. ಆದರೆ ಭಕ್ತರಲ್ಲದವರಿಗೆ ನಾಶಕಾರನಾಗಿರುವೆ. ಭಾವಾರ್ಥ ಓದ್ಲಾ ಮಾತಾಜಿ? ಇನ್ಯಾರ ಹತ್ರ ಇದೆಯಾ ಬುಕ್? ಭಾವಾರ್ಥ ಓದ್ತೀರಾ? ಓದಿ ಮಾತಾಜಿ. ಸಾಯಿಲಕ್ಷ್ಮಿ ಮಾತಾಜಿ. ಭಾವಾರ್ಥ. ದೇವೋತ್ತಮ ಪರಮಪುರುಷನು ಮತ್ತೆ ಮತ್ತೆ ಅವತಾರಿಯಾಗಿ ಏಕೆ ಆವಿರ್ಭವಿಸುತ್ತಾನೆ ಎಂಬುದನ್ನು ಈ ಶ್ಲೋಕವು ವಿವರಿಸುತ್ತದೆ. ದೇವೋತ್ತಮ ಪರಮಪುರುಷನ ಅವತಾರಗಳೆಲ್ಲವೂ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯವನ್ನು ಮಾಡುತ್ತವೆ. ಆದರೆ ಅವುಗಳ ಮುಖ್ಯೋದ್ದೇಶವು ಪರಿತ್ರಾಣಂ ಸಾಧೂನಾಂ ವಿನಾಶಾಯ ಚ ದುಷ್ಟತಾಂ. ಭಕ್ತರನ್ನು ಕಾಪಾಡುವುದು ಮತ್ತು ದುಷ್ಟರನ್ನು ನಾಶ ಮಾಡುವುದು ಆಗಿರುತ್ತದೆ. ಹೀಗಿದ್ದರೂ ದುಷ್ಟರು ನಾಶವಾದರೂ ಅಂತಿಮವಾಗಿ ಅದು ಅವರಿಗೆ ಒಳ್ಳೆಯದೇ ಆಗಿರುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಇಲ್ಲಿ ಶ್ಲೋಕ 29 ಏನನ್ನ ಹೇಳ್ತಾ ಇದಾರೆ? ಬಿಭರ್ಷಿ ರೂಪಾಣ್ಯವಬೋಧ ಆತ್ಮ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ ಸತ್ವೋಪಪನ್ನಾನಿ ಸುಖಾವಹಾನಿ ಸತಾಮ ಭದ್ರಾಣಿ ಮುಹುಃಕಲಾನಾಂ. ನಮ್ಗೆ ಇವಾಗ ಏನನ್ನ ಹೇಳಿದಾರೆ ಹಿರಿಯರು? ಅಕಸ್ಮಾತ್ ನೀವು ಜಗಳನೆ ಮಾಡ್ಕೊಂಡ್ರು ಸಹ ಯಾರ ಜೊತೆ ಜಗಳ ಆಡಿ ಅಂತ ಹೇಳಿದ್ದಾರೆ? ಒಳ್ಳೆಯವ್ರ ಜೊತೆ ಜಗಳ ಆಡಿ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಅದರಿಂದ ಲಾಭನೇ ಬರುತ್ತೆ ಅಲ್ವಾ? ಇವಾಗ ಅಕಸ್ಮಾತ್ ನಾವೇನಾದ್ರೂ ಒಂದು ಸೆಂಟ್ ಮಾರ್ಕೆಟ್ ಮೂಲಕ ನಾವೇನಾದ್ರೂ ಪಾಸ್ ಆದ್ರೆ, ಸೆಂಟ್ ಮಾರ್ಕೆಟ್ ಇಂದ ಹೊರಗಡೆ ಬಂದ್ಮೇಲೆ ನಮ್ಮ ದೇಹದಿಂದ ಸೆಂಟ್ ಬರ್ತಾ ಇರುತ್ತೆ. ನಾವು ಕೊಂಡ್ಕೊಳ್ಳಿಲ್ಲ ಅಂದ್ರೂ ಸಹ, ಹಾಕೊಳ್ಳಿಲ್ಲ ಅಂದ್ರೂ ಸಹ ನಮ್ಮ ದೇಹದಿಂದ ಆ ಸುಗಂಧ ಹೊರಗಡೆ ಬರ್ತಿರುತ್ತೆ. ಅದೇ ನಾವು ಫಿಶ್ ಮಾರ್ಕೆಟ್ ಒಳಗಿಂದ ನಾವು ಹೋಗಿ ಹೊರಗಡೆ ಬಂದ್ರೆ ಏನಾಗುತ್ತೆ? ನಾವಲ್ಲಿ ಏನು ಕೊಂಡ್ಕೊಂಡು ಇಲ್ಲ, ನಾವು ಹತ್ರನೂ ಹೋಗಿಲ್ಲ, ಆದ್ರೂ ಸಹ ನಮ್ಮ ದೇಹದಿಂದ ಆ ಒಂದು ದುರ್ಗಂಧ ಹೊರಗಡೆ ಬರ್ತಿರುತ್ತೆ ಅಲ್ವಾ? ನಾವು ನೋಡಿದ್ವಿ ಇವಾಗ ನಾರದರ ಜೊತೆ. ಇವಾಗ ನಾರದರ ಜೊತೆ ಯಾರೇ ಸಂಪರ್ಕಕ್ಕೆ ಬಂದ್ರು ಅವರು ಭಗವದ್ ಭಕ್ತರಾಗ್ಬಿಡ್ತಾರೆ ಅಲ್ವಾ? ಈವನ್ ಏನು ಮಣಿಗ್ರೀವ ಮತ್ತೆ ನಳಕುಬೇರ ಅಲ್ವಾ, ಅವರು ಶಾಪಗ್ರಸ್ತರಾಗ್ತಾರೆ. ಶಾಪಗ್ರಸ್ತರಾದ್ರೂ ಸಹ ಅವರು ಆ ದೇವೋತ್ತಮ ಪರಮ ಪುರುಷನ ಆ ನಂದ ಮಹಾರಾಜನ ಹಿತ್ತಲಲ್ಲಿ ಅವರು ಆ ಯಮಳಾರ್ಜುನ ಮರಗಳಾಗಿ ಅವರು ಹುಟ್ಟಿ ಅವರು ಭಗವಂತನ ಎಲ್ಲಾ ಲೀಲೆಗಳನ್ನ ಅವ್ರಿಗೆ ನೋಡ್ಲಿಕ್ಕೆ ಅವಕಾಶ ಆಗತ್ತೆ ಅಲ್ವಾ? ಅವರು ಪುನೀತರಾಗ್ತಾರೆ. ಆ ಮರಗಳ ರೂಪದಲ್ಲಿ ಇತ್ಕೊಂಡೇ ಅವರು ತಮ್ಮೆಲ್ಲ ಪಾಪಗಳನ್ನ ಅವರು ನಾಶ ಮಾಡ್ಕೊಂಡು ಅವರು ಭಗವದ್ ಲೋಕಕ್ಕೆ ಹೋಗುವಂತಹ ಒಂದು ಅನುಗ್ರಹವನ್ನ ಆ ಭಗವಂತನಿಂದ ಪಡಿತಾರೆ ಅಲ್ವಾ? ಸೊ ಅದಕ್ಕೆ ನಮ್ಗಿಲ್ಲಿ ಏನನ್ನ ಹೇಳ್ತಾ ಇದ್ರೆ, ಭಗವಂತ ಅವ್ರು ಏನೇ ಮಾಡಿದ್ರು ಸಹ ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ಭಗವಂತ ಹಲವಾರು ರೂಪದಲ್ಲಿ ಬರ್ತಾರೆ ಅಲ್ವಾ? ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ ಅಲ್ವಾ? ನಾವು ದಶಾವತಾರದಲ್ಲಿ ಎಷ್ಟೆಲ್ಲ ಅವತಾರಗಳನ್ನ ನೋಡಿದ್ವಿ, ಅವೆಲ್ಲ ಅವತಾರದಲ್ಲಿ ಬರ್ತಾರೆ. ಸೊ ಇದರ ಮುಖ್ಯ ಉದ್ದೇಶ ಏನು? ನಮಗೆ ಗೊತ್ತಿರೋ ಹಾಗೇನೆ, ಭಗವದ್ಗೀತೆ ತಿಳ್ಕೊಂಡ್ರ ಹಾಗೇನೆ 3 ಉದ್ದೇಶಗಳು. ಯಾವ ಉದ್ದೇಶ ಅದು 3 ಉದ್ದೇಶ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ದಾರೆ. ಅಂದ್ರೆ ಪರಿತ್ರಾಣಾಯ ಸಾಧೂನಾಂ, ಆ ಸಾಧುಗಳನ್ನ ಅಂದ್ರೆ ಭಕ್ತರನ್ನ ಅವರು ರಕ್ಷಿಸ್ಲಿಕ್ಕೆ, ವಿನಾಶಾಯ ಚ ದುಷ್ಕೃತಾಂ ದುಷ್ಟರನ್ನ ನಾಶ ಮಾಡ್ಲಿಕ್ಕೆ, ಮತ್ತೆ ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೆ, ಧರ್ಮ ಸಂಸ್ಥಾಪನಾರ್ಥಾಯ ಅದಕ್ಕೋಸ್ಕರ ಅವರು ಪದೇ ಪದೇ ಬರ್ತಾರೆ. ಇವಾಗ ನಮ್ಗೇನ್ ಅನ್ಸುತ್ತೆ, ಭಕ್ತರಿಗೆ ಮಾತ್ರ ಅವರು ಒಳ್ಳೇದನ್ನ ಮಾಡ್ಲಿಕ್ಕೆ ಅವರು ಭಗವಂತ ಬರ್ತಾ ಇದ್ದಾರೆ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಆದ್ರೆ ಅವ್ರು ಇವಾಗ
ಆ ದುಷ್ಟರನ್ನ ನಾಶ ಮಾಡಿದಾಗ ಅವರ ಗತಿ ಏನಾಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ದುಷ್ಟರನ್ನ ನಾಶ ಮಾಡಿದಾಗ ಭಗವಂತ ನಾಶ ಮಾಡಿದಾಗ ಅವರ ಗತಿ ಏನು? ಭಗವಂತನಿಂದ ಅವರು ಕೊಲ್ಲಲ್ಪಟ್ಟಿದ್ರಿಂದ ಅವ್ರಿಗೆ ಏನಾಗುತ್ತೆ? ಅವರಿಗೆ ಅವ್ರಿಗೂ ಮುಕ್ತಿ ಮುಕ್ತಿ ಸಿಗುತ್ತೆ madam. ಹಾ, ಬ್ರಹ್ಮ ಜ್ಯೋತಿಯಲ್ಲಿ ಹೋಗಿ ಲೀನ ಮೋಕ್ಷ ಆಗ್ತಾರೆ. ಮೋಕ್ಷ ಅನ್ನೋದು ಸಿಗುತ್ತೆ. ಭಗವಂತನ ಬಳಿಗೆ ಹೋಗ್ದಲೇ ಇದ್ರುನು, ವೈಕುಂಠ ಅಥವಾ ಗೋಲಕ ವೃಂದಾವನಕ್ಕೆ ಹೋಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಮಿನಿಮಮ್ ಅವ್ರಿಗೆ ಬ್ರಹ್ಮ ಜ್ಯೋತಿಲಿ ಲೀನ ಆಗುವಂತಹ ಒಂದು ಅವಕಾಶ ಸಿಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ನಾವು ಒಳ್ಳೆಯವ್ರ ಜೊತೆನೆ ನಾವ್ ಇರ್ಬೇಕು. ಗುದ್ದಾಡಿದ್ರು ಒಳ್ಳೆಯವ್ರ ಜೊತೆನೆ ಗುದ್ದಾಡ್ಬೇಕು ಅಲ್ವಾ? ಅದನ್ನ ನಮ್ಗೆ ಇಲ್ಲಿ ಹೇಳ್ತಾರೆ. ಭಗವಂತ ಎಲ್ಲರಿಗೂ ಕರುಣಾಮಯಿ ಅಲ್ವಾ? ಅವ್ರಿಗೆ ಏನ್ ಬೇಕೋ ಅದನ್ನ ಯಥಾಮಾಂ ಪ್ರಪದ್ಯಂತೆ ತಾಂ ಸತೈವ ಭಜಾಮ್ಯಂ, ನಮ್ಗೆ ಅದೇ ರೀತಿ ಅವರು ನಮ್ಗೆ ಅನುಗ್ರಹ ಮಾಡ್ತಾರೆ. ಸೊ ಅದನ್ನ ನಮ್ಗೆ ಈ ಒಂದು ಶ್ಲೋಕದಲ್ಲಿ ನಾವು ತಿಳ್ಕೊಂಡು, ಇದೊಂದು ಚಿಕ್ಕ ಶ್ಲೋಕ ಆಗಿತ್ತು, ಅದಕ್ಕೆ ನಾನು ಮುಗಿಸ್ದೆ. ಸೊ ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ಆಯ್ತು. ಸೊ ನನ್ ಮೇಲೆ ಕ್ಷಮೆ ಇರ್ಲಿ. ಸೊ ಇವತ್ತಿನ ಕ್ಲಾಸ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರೋಪಾತ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ, ಗರ್ಭ ಸ್ತುತಿ ಕಿ ಜೈ, ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಎಲ್ಲರೂ ಪ್ರತಿ ಕ್ಷಣವೂ ಕೃಷ್ಣನ ನಾಮಸ್ಮರಣೆಯನ್ನ ಮಾಡ್ತಾ ಇರಿ. ಒಂದು ಕ್ಷಣವೂ ಕೃಷ್ಣನ ಮರೆತು ಇರ್ಬೇಡಿ. ಎಲ್ಲರಿಗೂ ಶುಭ ದಿನ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ ಧನ್ಯವಾದಗಳು ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಹರೇ ಕೃಷ್ಣ. ಕೃಷ್ಣ, ಧನ್ಯವಾದ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಕ್ಲಾಸನ್ನ ಹರೇ ಎಂಡ್ ಮಾಡ್ತಾ ಕೃಷ್ಣ, ಇದ್ದೀನಿ. ಹರೇ ಕೃಷ್ಣ ಸಾರಿ, ಅದು ಮಾತಾಜಿ. ಒಂದೊಂದು ಲ್ಯಾಪ್ಟಾಪ್ ಇಂದ ಅದು ಮೊಬೈಲ್ ನೆಟ್ವರ್ಕ್ ಹೊರಟೋಯ್ತು. ನಾನು ನಿಮ್ಗೆ ತೋರಿಸ್ಲಿಕ್ಕೆ ಆಗ್ಲಿಲ್ಲ. ಸಾರಿ ನನ್ನ ಕಡೆಯಿಂದ. ಹರೇ ಕೃಷ್ಣ.